ಸರ್ಕಾರದೊಂದಿಗೆ ಚಿನ್ನರ ಚಿಲುಮೆ ರಂಗುರಂಗಿನ ಚಿತ್ತಾರ ಕಾರ್ಯಕ್ರಮದ ಈ ಮುಗಿತಲದ ಲೆಸಡು ಗದಿಗಡೆ ಓಲಗಾಯಿನಂಚಿನ ನಮ್ಮ ಬಿಂದೆರನ್ನು ಎದುಕೊಂಡಿರಬಾರದು ಬಾಕುಡ ಸಮಾಜದ ಮಾಜಿ ಪ್ರಧಾನ ಕಾರ್ಯದರ್ಶಿ ಐನಂಚಿನ ಶ್ರೀ ತುಳಸಿದಾಸ್ ಮಂದೇಶ್ವರ್ ಅವರು ಬೇರೆ ಎದುಕೊಂಡಿರಬಾರದು ಇದನ್ನು ವಿನಾಯ ಮಾಡುತ್ತಾರೆ. ಮಾತೆರೆಗಳ ನಮಸ್ಕಾರ. ಬಾಕುಳ ಸಮಾಜ ಸೇವಾ ಸಮಿತಿ ಕೇರಳ ಕರ್ನಾಟಕ ಕೇಂದ್ರ ಸಮಿತಿದ ನೇತೃತ್ವಡು ರಂಗಚೇತನ ರಿಜಿಸ್ಟರ್ಡ್ ಕಾಸರಗೋಡು ಮೆಕ್ಲ ಸಹಕಾರೋಡು 2023 ಚಿನ್ನರ ಚಿಲುಮೆ ಪಂಪುಣ ಒಂಜಿ ಪೊರ್ಲಕಂಡದ ಕಾರ್ಯಕ್ರಮನೆ ಕೇಂದ್ರ ಸಮಿತಿ ಆಯೋಜಿಸಿದೆ. ಈ ಒಂಜಿ ಶಿಬಿರ ಬಾರಿ ಪೊರ್ಲುಡು ಅಚ್ಚುಕಟ್ಟಾದ ನಡತಂದ ಬಂಡ ಈ ಒಂಜಿ ಕಾರ್ಯಕ್ರಮ 50 ಮಿತ್ ಜೋಕುಲು ಭಾಗವಹಿಸಿದರು. ಈ ಒಂಜಿ ಚಿನ್ನರ ಚಿಲುಮೆ ಪಂಪುಣ ಕಾರ್ಯಕ್ರಮ ಫಸ್ಟ್ ರೂಪುರೇಷೆ ಕೊರ್ಪುಣಂಚಿನ ಸಂದರ್ಭ ಇದು ಮನ್ಪೊಲಿಯ ಮನ್ಪೆರ ಬಲ್ಯ ದಯಬಂಡ ಜೋಕ್ಲೇನ ನಿಯಂತ್ರಣಕ್ಕೆ ಕೊಂದನೇರ ಸಾಧ್ಯತೆ ಉಂಡ ಪಂಪುಣವು ಸಂಘಟನಾ ಸಮಿತಿ ಹೊಂದಿರ್ತದೆ. ಆಂಡ ಈ ಜೋಕುಲ ಸಹಕಾರ ದಯಬಂಡ ಬಾರಿ ಶಿಸ್ತುಡು ಇರ್ತದೆ. ರಟ್ಟ ದಿನ ಕೋಡೆ ಕಾಂಡೇಡ್ದು ಇನಿ ಬಯ್ಯ ಮುಟ್ಟ ಈ ಒಂದು ಕಾರ್ಯಕ್ರಮ ಶಿಸ್ತುಡು ಇರ್ತದೆ ಎಂಗೊಟ್ಟಿಗೆ ಸಹಕರಿಸಿದ್ದಾರೆ. ಈ ಕಾರ್ಯಕ್ರಮದ ಭಾಗವಹಿಸಿನ ಎಲ್ಲೆಲ್ಲ ಪುಟ್ಟ ಜೋಕ್ಲಿಗೆ ಪ್ರಥಮವಾದ ಅಗ್ಲಿಗೆ ಅಭಿನಂದನೆ ಸಲ್ಲಿಸೋದಿಲ್ಲ. ಕೇಂದ್ರ ಸಮಿತಿದ ನೇತೃತ್ವದ ಶ್ರೀ ಅಶೋಕ್ ಮಾಸ್ನ ಅಧ್ಯಕ್ಷ ಸ್ಥಾನದ ಇಂಚಿನ ಕಾರ್ಯಕ್ರಮ 8 ವರ್ಷದ ತುಂಬು ಬೋವಿ ಶಾಲೆ ನಡೆದಿದ್ದನು ಬಗೆಯಲ್ಲಿ ಐಟ್ಲ 70-74 ಜೋಕುಗಳು ಭಾಗವಹಿಸಿದ್ದಾರೆ. ದಯಪಂಡವು ಪಗೆಲ್ಲ ಕಾರ್ಯಕ್ರಮ ಏನೇನು ಬಂಡದು ಎಡ್ಡೆ ರೀತಿಯಲ್ಲಿ ನಡೆತದೆ. ದಯಪಂಡ ಅಪಗ ಪಗೆಲ್ಲ ಏನೇನು ಬಂಡದ ಒಂಜಿ ಪೋರಿಗೆ ದಯಪಂಡ ಜೋಕ್ಲೇನೆ ರಾತ್ರಿಗೆ ಇಲ್ಲದ ಜೋಕ್ರು ಬರ್ತನಕ್ಕೆ ನನಗೆ ನಿಯಂತ್ರಣ ಮನ್ಪೊಲಿ ಮನ್ಪುಣ ಅದೊಂದು ಕಷ್ಟ ಇದ್ದಾನೆ. ದಯಪಂಡ ರಾತ್ರಿದ ಕಾರ್ಯಕ್ರಮ ನಡೆದ ಬಾರಿ ಒಂಜಿ ಕಷ್ಟ ಇರ್ತದೆ. ಆಡ ನೆಕ್ತ ಸ್ವಯಂ ಸೇವಕರು ನೆಟ್ಟು ಭಾಗವಹಿಸಿನ ಬರ್ತನಂಚ ನಮ್ಮ ಕೇಂದ್ರ ಸಮಿತಿದ ಸ್ವಯಂ ಸೇವಕರು ಅಕ್ಲ ಸಹಕಾರ ಪೂರ್ಣ ಇರ್ತದೆ. ಅಕ್ಲೆಗ್ಲ ಫಸ್ಟ್ ಕೃತಜ್ಞತೆನೆ ಸಲ್ಲಿಸ ಒಂದು ಅಕ್ಲೆಗ್ಲ ಎನ್ನ ಕರ್ತವ್ಯಗೆ ಏನು ಬರೋದಿಲ್ಲ. ಈ ವೇದಿಕೆ ಆಸೀನರಾಯನಂಚಿನ ಗಣ್ಯಾತಿ ಗಣ್ಯರೇನೆ ಎದುಕೊಂಡು ಎನ್ನ ಕರ್ತವ್ಯ ಆದುಕೊಂಡು ಇಂಥ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನನೇ ವಹಿಸಲಿದ್ದಾರೆ ಹರೀಶ್ ಮಾಸ್ಟರ್ ಅಂಗಡಿ ಪದವು ಅಧ್ಯಕ್ಷರು ಚಿನ್ನರ ಚಿಲುಮೆ ಸಂಘಟನಾ ಸಮಿತಿ. ಆದರೆ ಅನಿವಾರ್ಯ ಕಾರಣ ಇತ್ತು ಬಂಡದು ಈ ಕಾರ್ಯಕ್ರಮದವರೆಗೆ ಭಾಗವಹಿಸಿರ ಕರ್ನಾಟಕದ ಚುನಾವಣೆದ ಮುಂದುಲ ಇರ್ತದೆ ಅಂತ ಆರೆಲ್ಲ ಆದ್ರೆ ಈ ಕಾರ್ಯಕ್ರಮದ ಭಾಗವಹಿಸಿರ ಇದ್ದಾರೆ. ಆರ್ನ ಅನುಪಸ್ಥಿತಿ ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನನೇ ಬ್ರಾಹ್ಮ ಕಿನ್ನಿಗೋಳಿ ಬೇರೆ ವಹಿಸಿರುಳ್ಳೇರು. ಕೇಂದ್ರ ಸಮಿತಿದ ಕೋಶಾಧಿಕಾರಿ ಆದ್ರುಳ್ಳೇರು. ಈ ಸಂಘಟನಾ ಸಮಿತಿದ ಸಂಚಾಲಕರು ಆದುಳ್ಳೇರು. ಈ ಕಾರ್ಯಕ್ರಮಕ್ಕೆ ಬೇರೆಲ್ಲ ಎನ್ನ ಪರವಾದ ಚಿನ್ನರ ಚಿಲುಮೆ ಸಂಘಟನಾ ಸಮಿತಿದ ಪರವಾದ ಸ್ವಾಗತ ಮಾಡುತ್ತದೆ. ಬೆಳಿಗ್ಗೆ ಚಿನ್ನರ ಚಿಲುಮೆ ಸಂಘಟನಾ ಸಮಿತಿಯ ಸದಸ್ಯರಾಯಿನಂಚಿನ ರಘುರಾಮ್ ಚಕ್ರಂಬಳ ಬೇರೆ ಬಚ್ಚಿರ ಬಜ್ಜೈ ಕೊರತು ಇದು ಸಾಲು ಬಂದಿದ್ದ ಗೌರವಿಸುವ ಪಂಡು ಕೇಂದ್ರ ಅಂಚನೆ ಈ ಕಾರ್ಯಕ್ರಮದ ಈ ಶಾಲೆದ ಮುಖ್ಯೋಪಾಧ್ಯಾಯರಾಯಿನಂಚಿನ ಸುಕೇಶ್ ಮಾಸ್ಟರ್ ಒಳ್ಳೆಯರು ದಯಪಂಡ ಈ ಒಂದು ಕಾರ್ಯಕ್ರಮದ ಇತ್ತೆ ನಮಗೆ ಈ ಶಾಲೆಯ ಕೊರತು ನಮಗೆ ಸಹಕರಿಸಿನಾರಲ್ಲ ನೆತ್ತ ಪೂರ್ಣ ಜವಾಬ್ದಾರಿ ವಹಿಸಿದ ದಯಪಂಡ ನೆತ್ತ ಪೂರ್ಣ ಜವಾಬ್ದಾರಿ ಶಾಲೆದ ಹೆಚ್ಚ ಮುಗಿತ್ತಲ್ಲ ಇದು ಜವಾಬ್ದಾರಿ ಮಾತ್ರ PTA ಕಮಿಟಿ ಉಪನ ಆಕದ
ಅನುಮತಿ ತೆತ್ತದು ಆರ್ನ ಸಹಕಾರ ನಮಗೆ ಈ ಶಾಲೆಲ್ಲ ಕೊಡ್ತಾರೆ ದೊಡ್ಡ ಜೋಗ್ಲೆಗೆ ಒಂಜಿ ಇದು ಲಾಸ್ಟ್ ಸೆಕ್ಷನ್ ಕ್ಲಾಸ್ ಎಲ್ಲ ಕೊಡ್ತಿತ್ತೇವೆ ಈ ಒಂಜಿ ಕಾರ್ಯಕ್ರಮಕ್ಕೆ ಬರ್ತನಂಚಿನ ನಮಗೆ ಕಾರ್ಯಕ್ರಮಕ್ಕೆ ಬರ್ತದೆ ನಮ್ಮೊಟ್ಟಿಗೂ ಕೋರಲ ನಮ್ಮೊಟ್ಟಿಗೆ ಇದ್ದೇವೆ ಶ್ರೀ ಸುಕೇಶ್ ಮಾಸ್ಟರ್ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಎನ್ನ ಪರವಾದಲ್ಲ ಸಂಘಟನೆದ ಪರವಾದಲ್ಲ ಸ್ವಾಗತ ಮಾಡ್ತದಲ್ಲ ಬರೆದು ಸುಂದರ ಚುನಾವಣೆ ಸಂಘಟಕ ಸಮಿತಿ ಸದಸ್ಯರಾದ ಶ್ರೀ ಮನಮೋಹನ್ ಅತ್ತಾರ ಬಚ್ಚೆ ಬಚ್ಚೆ ಕುರಿತು ಸಾಲು ಬದುಕು ಗೌರವವನ್ನು ಸೂಚಿಸಲು ಬಂದು ಇವತ್ತು ಸಾಯಂಕಾಲ ಈ ಕಾರ್ಯಕ್ರಮ ಗೌರವ ಉಪಸ್ಥಿತಿ ಉಪನಾರ ಶ್ರೀಮತಿ ಸುಜಾತ ಬಳ್ಳಿಮೊಗೆರು ಗೌರವ ಅಧ್ಯಕ್ಷರು ಬಾಕುಡ ಸಮಾಜ ಸೇವಾ ಸಮಿತಿ ನಮ್ಮ ಸಮಾಜದ ಹೆಮ್ಮೆಯ ಮಹಿಳೆಯರ ದಯಮಂಡ ಬಾಕುಡ ಸಮಾಜದ ಅಧ್ಯಕ್ಷೆಯಾದ ಕರ್ನಾಟಕದ ಅಧ್ಯಕ್ಷೆಯಾದ ಸಮಾಜನ ಎಲ್ಲ ರೀತಿ ನಡಕೊಂಡು ಹೋಯಿನಾರು ಅವತ್ತಂದ ಕಾಸರಗೋಡು ಕಾಲೇಜು ಸರ್ಕಾರಿ ಕಾಲೇಜು ಲೆಕ್ಚರ್ ಆದಲ್ಲ ಇತ್ತನಾರ HOD ಅದು ನಮ್ಮ ಸಮಾಜಕ್ಕೆ ಸಮಾಜದ ಕೋಡದ ಕಾರ್ಯಕ್ರಮಗಳ ಬರ್ತದೆ ನಮ್ಮೊಟ್ಟಿಗೆ ಕೋಡೆ ರಾತ್ರಿ ಇರ್ತೈತೆ ಒಟ್ಟೆ ಒಳ್ಳೆಯದು ಮೇರೆಗಳ ಈ ಕಾರ್ಯಕ್ರಮಕ್ಕೆ ಎನ್ನ ಪರವಾದಲ್ಲ ಸಂಘಟನೆ ಪರವಾದಲ್ಲ ಸ್ವಾಗತ ಹೊಂದುದು ಸಂಘಟಕ ಸಮಿತಿಯ ಸದಸ್ಯರಾದ ಶ್ರೀ ರಕ್ಷಿತಾ ಕಾಜೂರು ಬಚ್ಚರ ಬಗ್ಗೆ ಕೊಟ್ಟು ಸಾಲು ಬದುಕಿಗೆ ಗೌರವ ಸೂಚಿಸಲು ನ್ಯಾಯ ಮಾಡಿದ್ದಾರೆ ನಮ್ಮೊಟ್ಟಿಗೂ ನಾನೊಂಜಿ ಅತಿಥಿ ವಿಶ್ವನಾಥ ಒಟ್ಟಂಬೆಟ್ಟು ಅಧ್ಯಾಪಕರು GHS ಬೇಕೂರು ಮೆಲ್ಲ ಬಾಕುಡ ಸಮಾಜದ ಮಾಜಿ ಕಾರ್ಯದರ್ಶಿಗಳಾಗಿದ್ದೇವೆ ನಮ್ಮ ಸಮಾಜದ ಪ್ರತಿಯೊಂದು ಕಾರ್ಯಕ್ರಮಗಳ ಬರ್ತದೆ ನಮ್ಮೊಟ್ಟಿಗೆ ಸಹಕರಿಸುತ್ತಾರೆ ಮೇರೆಗ ಈ ಕಾರ್ಯಕ್ರಮಕ್ಕೆ ಎನ್ನ ಪರವಾದಲ್ಲ ಸಂಘಟನೆ ಪರವಾದಲ್ಲ ಸ್ವಾಗತ ಹೊಂದೋದು ಮೇರೆಗೆ ಚಿನ್ನರ ಚಳುವಳಿ ಸಂಘಟಕ ಸಮಿತಿ ಸದಸ್ಯರಾದ ಶ್ರೀ ಮುರುಗೇಶ್ ಕಚ್ಚಂಬಾರರು ಬಚ್ಚಿನ ಬಗ್ಗೆ ಕೊಟ್ಟು ಸಾಲು ಪದ್ಧತಿಗೆ ಗೌರವ ಸೂಚಿಸಿಕೊಳ್ಳಲು ಅಭಿನಯ ಮಾಡಿದರು ನಮ್ಮೊಟ್ಟಿಗೂ ಮುಖಂಜಿ ಅತಿಥಿಯಾದ ಉಪನಾರ ಶ್ರೀ ರಾಮ FC ಮಂಗಲ್ಪಾಡಿ ಬಾಕುಡ ಸಮಾಜದ ಮಾಜಿ ಗೌರವ ಅಧ್ಯಕ್ಷರು ಸಮಾಜದ ಕೂಡ ಸುಮಾರು ವರ್ಷದ ಬುಕ್ಕ ಈ ಸಂಘಟನೆ ಸಕ್ರಿಯವಾದ ಭಾಗವಹಿಸಿದ ಇಂಗ್ಲಾಂಚಿನ ಹಿರಿಯ ವ್ಯಕ್ತಿನಗಳಿಗೆ ಮಾರ್ಗದರ್ಶನ ಮಾಡ್ಬಿಡಂಚಿನ ವ್ಯಕ್ತಿ ಶ್ರೀ ರಾಮ FC ಮಂಗಲ್ಪಾಡಿ ಮೇರೆಲ್ಲ ಈ ಕಾರ್ಯಕ್ರಮಕ್ಕೆ ಸಂಘಟನೆ ಪರವಾದಲ್ಲ ಎನ್ನ ಪರವಾದಲ್ಲ ಆರ್ಥಿಕವಾದ ಸ್ವಾಗತ ಮಾಡೋದು ಬಳಿಗೆ ಸಂಘಟಕ ಸಮಿತಿ ಸದಸ್ಯರಾದ ಶ್ರೀ ಜಯರಾಮ ಕೊನೆಬೇರು ಸಾಲ ಪದ್ಧತಿ ಗೌರವ ಸೂಚಿಸಲು ಕೊಂಡು ಎರಡು ಅಭಿನಯ ಮಾಡಿದರು ಈ ಒಂದು ಕಾರ್ಯಕ್ರಮ ಈ ಒಂದು ವೇದಿಕೆಗೆ ನಮ್ಮೊಟ್ಟಿಗೆ ಉಪಸ್ಥಿತಿ ಪುನಃ ಪ್ರವೀಣ್ ಮಂಜೇಶ್ವರ ಹಿರಿಯರು ಶ್ರೀ ಧೂಮಾವತಿ ದೇವಸ್ಥಾನ ಆರಿಕಾಡಿ ಕುಂಬಲೆ ಮೇರೆಗಳ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೊಂದೋದು ಮೇರೆಗೆ ಸಂಘಟಕ ಸಮಿತಿಯ
ಸಂಚಾಲಕರಾದ ಶ್ರೀ ಪವನ್ ಹೊಸಂಗಡಿ ಮೇಲೆ ಸಾಲು ಪಡೆದು ಗೌರವ ಸೂಚಿಸುವುದನ್ನು ಕೇಳಿದೆ. ಈ ಕಾರ್ಯಕ್ರಮದ ನಮ್ಮೊಟ್ಟಿಗೆ ಉಪಸ್ಥಿತಿ ಉಪನಾರು BK ಕೃಷ್ಣ ಶಕ್ತಿನಗರ ಚಿನ್ನರ ಚಿಲುಮೆ ಸಂಘಟನಾ ಸಮಿತಿಯ ಕೋಶಾಧಿಕಾರಿ ಇವೆಲ್ಲ ಇತ್ತೆ. ಈ 1 ವರ್ಷದ ಬಿಟ್ಟ ನಮ್ಮೊಟ್ಟರು ಕೇಂದ್ರ ಸಮಿತಿಗೆ ಸಕ್ರಿಯವಾದ ಭಾಗವಹಿಸುತ್ತಾರೆ. ಇವರೆಲ್ಲ ಎನ್ನ ಪರವಾದಲ ಸಂಘಟನಾ ಸಮಿತಿಯ ಪರವಾದಲ ಸ್ವಾಗತ ಮಾಡುವುದು. ಇವರಿಗೆ ಸಂಘಟನಾ ಸಮಿತಿಯ ಸದಸ್ಯರಾದ ಶ್ರೀ ಸಂಗ್ರಹಾಸ ಕತ್ತರಿಕೋಡಿ ಇವರಿಗೆ ಸಾಲು ಬದುಕಿಗೆ ಗೌರವ ಸೂಚಿಸುವಂತೆ ಕೇಳಿದೆ. ನಾನೊಂದು ಅತಿಥಿ ಶ್ರೀಮತಿ ಸುಮಂಗಲ ಶಿವದಾಸ್ ಹೊಸೋಟು, ಅಧ್ಯಕ್ಷರೇ ಬಾಕುಡ ಸಮಾಜ ಮಹಿಳಾ ಸಮಿತಿ ಬಾಕುಡ ಸಮಾಜದ ಪ್ರಥಮ ಮಹಿಳಾ ಕಾರ್ಯದರ್ಶಿಯಾದ ಸೇವೆ ಸಲ್ಲಿಸಿನಾರು. ಇತ್ತೆ ಪ್ರಸ್ತುತ ಬಾಕುಡ ಸಮಾಜದ ಮಹಿಳಾ ಅಧ್ಯಕ್ಷರಾದ ಜವಾಬ್ದಾರಿ ಇತ್ತಿನಾರು. ಇವರೆಲ್ಲ ಎನ್ನ ಪರವಾದಲ ಸಂಘಟನಾ ಸಮಿತಿಯ ಪರವಾದಲ ಸ್ವಾಗತ ಮಾಡುವುದು. ಇವರಿಗೆ ಸಂಘಟನಾ ಸಮಿತಿ ಸದಸ್ಯರಾದ ಅಶ್ಮಿತಾ ಬೆಚ್ಚ ಮೇಲೆ ಸಾಲು ಬದುಕಿಗೆ ಗೌರವ ಸೂಚಿಸುವುದನ್ನು ಕೇಳಿದೆ. ನಮ್ಮೊಟ್ಟಿಗೂ ಈ ವೇದಿಕೆಯಲ್ಲಿ ಉಪಸ್ಥಿತಿ ಉಪನಾರ ವಿಜಯ ಪಂಡಿತ್ ಮಂಗಲ್ಪಾಡಿ, ಬಾಕುಡ ಸಮಾಜ ಸೇವಾ ಸಮಿತಿಯ ಅಧ್ಯಕ್ಷರು, ಸಾಮಾಜಿಕ ಧಾರ್ಮಿಕ ಮುಂದಾಳುಂದು ಈ ಒಂಜಿ ಕಾರ್ಯಕ್ರಮ ನಡಪಡುತ್ತಿತ್ತು. ನೆಕ್ ಮೂಲ ಕಾರಣಲ ಆರೆಗಳ ಈ ಕಾರ್ಯಕ್ರಮದ ಪರವಾದ ತುಂಬ ಹೃದಯವಾದ ಸ್ವಾಗತ ಮಂದನು. ಇವರಿಗೆ ಸಂಘಟನಾ ಸಮಿತಿಯ ಸದಸ್ಯರಾದ ಶ್ರೀ ನಿರಂಜನ್ ಎಂಬರು ಸಾಲು ಪಡೆದ ಗೌರವ ಸೂಚಿಸುವುದನ್ನು ಕೇಳಿದೆ. ಈ ವೇದಿಕೆಗೆ ಉಪಸ್ಥಿತಿ ಉಪನಾರು ಅಶೋಕ್ ಕುಮಾರ್ ಕೊಡ್ಲಮಗಿರು, ಶಿಬಿರದ ನಿರ್ದೇಶಕರು, ಅಂಚನೆ ಬಾಕುಡ ಸಮಾಜ ಸೇವಾ ಸಮಿತಿಯ ಮಾಜಿ ಅಧ್ಯಕ್ಷರು. ಈ ವಂಚಿನ ಒಂಜಿ ಕಾರ್ಯಕ್ರಮವನ್ನು ಪ್ರಥಮವಾದ ಪ್ರಾರಂಭಿಸಿನಾರಲ್ಲ ಶ್ರೀ ಅಶೋಕ್ ಕುಮಾರ್ ಕೊಡ್ಲಮಗಿರು ಎಕಡ ಪಲ್ಲೆಕನೆ ಐಲದ ಬೋಧಿ ಶಾಲೆ ಅರ್ನ ಪ್ರಥಮ ಅಧ್ಯಕ್ಷ ಸ್ಥಾನದಾರ ಐತ ನೇತೃತ್ವ ವಹಿಸಿದ ಇಂದಿನ ಕಾರ್ಯಕ್ರಮ ಹೊಂದಿದ್ದೇವೆ. ನೆತ್ತ ಈ ಒಂಜಿ ಕಾರ್ಯಕ್ರಮಗಳ ಪೂರ್ಣ ಜವಾಬ್ದಾರಿ ವಹಿಸಿದ ನೆತ್ತ ಈ ಒಂಜಿ ಕಾರ್ಯಕ್ರಮ ಅಚ್ಚುಕಟ್ಟಾದ ನಡಪಡುತ್ತಿತ್ತು. ನೆತ್ತ ಪೂರ್ಣ ಸಹಕಾರ ಮಂತನಾರು ಮಂಡ ಪೂರ್ಣ ಜವಾಬ್ದಾರಿ ವಹಿಸಿದ ಈ ಕಾರ್ಯಕ್ರಮ ಮಂದದುಲ್ಲೇರು. ಆರೆಗೆ ಎನ್ನ ಪರವಾದಲ ಸಂಘಟನಾ ಪರವಾದಲ ತುಂಬ ಹೃದಯವಾದ ಸ್ವಾಗತ ಮಂದದಲ್ಲಿ. ಇವರಿಗೆ ಬ್ರಿಜ್ಜು ಪಲ್ಲಾರ್ ಸಂಘಟಕ ಸಮಿತಿ ಸದಸ್ಯರು ಸಾಲು ಬಯಸಿದ ಗೌರವ ಸೂಚಿಸುವುದನ್ನು ಭಿನ್ನಾಯ ಮತ್ತು ಈ ವೇದಿಕೆಡೆ ನಾನೊಂಜಿ ಉಪಸ್ಥಿತಿ ಉಪನಾರ ಪ್ರವೀಣ್ ಎಸ್ ಕೊಡಂಚೇರಿ, ಸಂಚಾಲಕರು ಆರ್ಥಿಕ ಸಮಿತಿ ಚಿನ್ನರ ಚೆಲುಮೆ ಸಮಿತಿದ ಸಂಘಟನಾ ಸಮಿತಿಯ ಸದಸ್ಯರು. ಇವರೆಲ್ಲ ತುಂಬ ಹೃದಯವಾದ ಸ್ವಾಗತ ಮಂದನು.
ಮೇರೆಗೆ ಸಂಘಟಕ ಸಮಿತಿ ಸದಸ್ಯರಾಗಿನ ಮಾಧವ ಪರಂತಲ ಬೇರೆ ಸಾಲು ಪದಿತದ ಗೌರವ ಸೂಚಿಸುವುದನ್ನು ಪಡೆದು ಏನದಲ್ಲ. ಈ ವೇದಿಕೆಗೆ ಉಪಸ್ಥಿತರು ಬಾಬು ಕುಮನವರು ಮಾಜಿ ಪಂಚಾಯತ್ ಸದಸ್ಯರು, ಮಂಗಪಾಡಿ ಪಂಚಾಯತ್ ಮೇರೆಗಳ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯವಾದ ಸ್ವಾಗತ ಮಂತದಲ್ಲಿ. ಬರಿಗೆ ಮಂಜುನಾಥ ಕಾರ್ಲೆ ಬೇರೆ ಸಾಲು ಪದಿದ್ದು ಗೌರವ ಸೂಚಿಸುವುದನ್ನು ಪಡೆದು ಏನದಲ್ಲ. ಸಾರಿ, ಈ ವೇದಿಕೆಯಲ್ಲಿ ಉಪಸ್ಥಿತರು ಪುನಃ ಆನಂದ ಅಡಕತಬೈ ಕೋಣದ ಶಿಬಿರಾಗ್ನಿದ ಉದ್ಘಾಟಕರಾದಿದ್ದೇನೆ. ನಮ್ಮೊಟ್ಟಿಗೂ ಬೈಯರದ ಮುಖ ಬರ್ತದ ರಾತ್ರಿ 11 ಗಂಟೆ ಮುಟ್ಟ ನಮ್ಮೊಟ್ಟಿಗೆ ಮಾತಾ ಜೋಗನೊಟ್ಟಿಗೆ ಇದ್ದರು ಬೆರೆದು ನಮಗೆ ಇತ್ತಿನ ಮಾತಾ ಪ್ರೋತ್ಸಾಹ ಎಲ್ಲ ಕೊಡ್ನಾರು ಆನಂದ ಅಡಕತಬೈ ಮೇರೆಗಳ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತದಲ್ಲಿ. ಬರಿಗೆ ಸಚಿನ್ ಬೇರೆ ಸಾಲು ಪದಿತದ ಗೌರವ ಸೂಚಿಸುವುದನ್ನು ಪಡೆದು ಭಿನ್ನಾಯ ಮಾಡ್ತಾರೆ. GWLPS ಮಂಜೇಶ್ವರ ಶಾಲೆ ಬೇರೆ ಎರಡು ಪಾತ್ರಗಳನ್ನು ಪಡೆದು ಎರಡು ಭಿನ್ನಾಯ ಮಾಡ್ತಾರೆ. ನಿತ್ಯ ತ್ಯಾವಟಿನ ಮಾಮಲ್ಲ ಬಿಣ್ಣರೆ ಎದುರುಡು ಓಲಗಾದಿತ್ತಿನ ಮಾತ ಜೋಕುಳೆ ಅಂಚನೆ ಅಕ್ಕನಕ್ಕಳೆ ಸಂಘಟನೆಗಳೇ ಅದೇ ರೀತಿ ಅಣ್ಣನಕ್ಕಳೆ ನಮ್ಮ ಜೋಕುಳೆ ಇನಿ ಬಾಕುಡ ಸಮಾಜ ಕೇಂದ್ರ ಸಮಿತಿದ ನೇತೃತ್ವ ಮಂಜೇಶ್ವರದ ಈ ಪುಣ್ಯದ ಮಂಡಳಿ 2 ದಿನದ ರಂಗಚೇತನ ಶಿಬಿರ ರಂಗಚೇತನ ಕಾಸರಗೋಡಿನ ಸಹಯೋಗದೊಟ್ಟಿಗೆ ಚಿನ್ನರ ಚಿಲುಮೆ ಪಟ್ಪಣ ಜೋಕ್ಲೆಗಾದಿತ್ತ ನಂತರ 2 ದಿನದ ಕೊಡ್ಲ ಕಂಠದ ಕಾರ್ಯಕ್ರಮ ನಡೆತದೆ. ಜೋಕ್ಲ ಮೋನೆಂತೂನ ಗೊತ್ತಾಪಡು ಏತ ನಿಗಳಿಗೆ ಸಂತೋಷ ಆತಂದ ಪಂಡದತ್ತು ನಿಗ್ಲ ಮೋನೆಂತೂನಾಗನೆ ಗೊತ್ತಾಪಡು ಇಂಚಿನ ಒಂದು ಕಾರ್ಯಕ್ರಮನ ಮಂತದ ಮಂತ್ಯ ಏತ ಭಂಗ ಉಂಟು ಪಂಡದು ಆ ಸಂಘಟಕರಿಗೆ ಮಾತ್ರ ಗೊತ್ತು. ಪಂಡ ಪತ್ತೂರದ ಜೋಕುಡು ನಿಗ್ಲು ಇದೆ ಬತ್ತುದರು ಇಂಥದ ಕಾಲ ಅಂಚನೆ ಉಂಟು. ಈ ಕಾಲಡ್ ಏರಿಗ್ಲ ತೊಂದರೆ ಅವನ ಲೆಕ್ಕನೆ ಮಿತ್ತು ದೀಡ ಕತ್ತೆಕೊಂಡು ತಿರ್ತು ದೀಡ ಬಿಜಿಲಿಕೊಂಡು ಮಾಡ್ಪುರ ರೀತಿ ನಿಗ್ಲಿನ ತೂದು ಒಬ್ಬೇ ರೀತಿಯ ತೊಂದರೆ ಬರನ್ನ ಲೆಕ್ಕನೆ ನಿಗ್ಲೇನೆ ಈ 2 ದಿನ ತನಕ ಎಡ್ಡ ರೀತಿಯ ತರಬೇತಿನ ಕೊಡ್ತೇವೆ. ಈ ತರಬೇತಿನ ಪಡೆಯಲಿಂಚಿನ ಮಾತ ಜೋಕುಳ್ಳ ಎಡ್ಡೆ ಜೋಕುಳಾದ ದುಬ್ಬುದು ಭಾರತದ ಸಂಪ್ರಜೆಯಾದ ಬಾಲನಂಜರಾವರು ಅಂಚನೆ ನಿಕ್ಕಲಿಗೆ ತಿಕ್ಕರಂಚಿನ ಈ 2 ದಿನದ ಅನುಭವವನ್ನು ನಿಕ್ಕಳ ಮೂಳೆ ಬುಡ್ಪುಡೆ ಮತ್ತು ನಿಕ್ಕಲಿಗೆ ಈ ಸಮಾಜ ದಾಯ್ತ ಕೊಡ್ತದ ಐನು ನನ್ನ ದುಂಪದ ನಿಕ್ಕಲ ಸಮಾಜದ ನಿಕ್ಕಲ್ ಐನ ಕೋರ್ಪಣಂಚಿನ ಋಣ ನಿಕ್ಕಲ ಉಂಟು ಅಂಚೆ ಅದುಪ್ಪಣಗ ನೀವು ಎಡ್ಡೆ ವಿದ್ಯಾಭ್ಯಾಸವನ್ನು ಪಡೆದು ವೇದಿಕೆ ಇದ್ದಂಚಿನ ನಿಕ್ಕಲ ಹಿರಿಯಗಳು ಮಾಮಲ್ಲ ಉದ್ಯೋಗ 5 ಮೀರಿನ ಉದ್ಯೋಗ ನಿಕ್ಕಲು ಪಡೆದು ಸಮಾಜದ ಅಂಚನೆ ಸಮಾಜಕ್ಕೆ ಪುದರ ಬಡಪಂಚ ಜೋಕುಲಾದ ನಿಕ್ಕಲ ಮಾತೆಲ್ಲ ಬದಲಾವಡು ಅಂಚನೆ ಆವಡು ಮಾಡ್ಕೊಣ ಶುಭ ಆರೈಕೆ ಮತ್ತೊಂದು ಈ 2 ದಿನದ ಕಾರ್ಯಕ್ರಮವನ್ನು ಕೊಲ್ಲ ಕಂಡದು ನಡಪಾಯಿನ ಈ ಸಂಘಟಕರಿಗಳ ಯಾನ ಅಭಾರಿಯಾದ ಅಗ್ಲಿಗಳ ಎಡ್ಡೆಪಡ ದಯಸೊಂದು ನನ್ನ ದುಂಬುಗಳ ಎಡ್ಡ ರೀತಿಯ ಕಾರ್ಯಕ್ರಮ ಈ ಸಮಾಜದ ಜೋಕುಳಿಗಳ ಅಂಚಿನ ಸಮಾಜದ ಬಂದು
ಬಗೆಯ ಮಾತಲೆಗಳ ಈ ಸಂಘಟನೆ ತಿಕ್ಕುಡಂಚಿನ ಆವಡು ಸಂಘಟನೆ ನನಾತ್ ಬಲಯುತವಾವಡು ಪಂಡದ ಹಾರೈಸೊಂದು ಇನ್ನ ಎರಡು ಪಾತ್ರವನ್ನು ಹೊಂದಿದೆ. పూర్వ పాత్రదర్శకుడు ఎడ్డ మరిచిన గమనించిన శ్రీ సుకేష్ ఏ మేరకు సోమను సంఘాంతమంతల అంచని దుంబగు చావడిని గౌరవ ఉపస్థితి ఉపనంచిన శ్రీమతి సుజాత బಳ್ಳಿಮಗೇರು ಗೌರವ ಅಧ್ಯಕ್ಷರು ಬಾಕುಳ ಸಮಾಜ ಕೇಂದ್ರ ಸಮಿತಿ ಬೇರೆ ಎರಡು ಪಾತ್ರವನ್ನು ಪಡಿ ಕ್ರೀಡಾಭಿಮಾನ ವೇದಿಕೆಯ ಆಸೀನರಾಗಿರುವ ಗೌರವಾನ್ವಿತ ವ್ಯಕ್ತಿಗಳೇ ಹಾಗೆಯೇ ವೇದಿಕೆಯ ದುಂಬುಳಿನ ಸಮಾಜ ಬಾಂಧವರೇ ಜೋಗಿ ಮಾತೆರೆಗಳ ನಮಸ್ಕಾರ. ಕೋಡೆ ಕಾಡಿರ್ದು ಬೊಕ್ಕ ಇತ್ತೆ ಮೊಟ್ಟ ಚಿನ್ನರ ಚಿಲುಮೆ ಪಂಪಿನ ಉದರದೊಟ್ಟಿಗೆ ಒಂಜಾತ ಜೋಗಿನ ಮಾನಸಿಕವಾಯಿನ ಭೌತಿಕವಾಯಿನ ಶಕ್ತಿನ ವರ್ಧನೆ ಮಾಡ್ಕೊಂಡಂಚಿನ ಒಂಜಾತ್ ವರ್ಕ್ ಅದರ ಒಂಜಾತ್ ಗೋಪುಲೇನ ನಿಕ್ಲಟ್ಟಿಗೆ ಬರ್ತದಂಚಿನ ಸಂಪನ್ಮೂಲ ವ್ಯಕ್ತಿಗಳು ಬೇರೆ ಬೇರೆ ರೀತಿಯ ಕ್ರಾಫ್ಟ್ ವರ್ಕ್ ಮಾಡಲಿಕ್ಕೆ ಕಲ್ಪಾದ ಕೊರಿಯರು ಈ ಶಿಬಿರದ ಮೂಲಕ ನಿಕ್ಲೆ ಕಲ್ತನಂಚಿನ ವಿಷಯಗಳು ಎಂಚಿನ ಉಂಡವು ಅವ್ರ ಮಾತೇ ಅಲ್ಲ. ನಿಕ್ಲ ಸುತ್ತಮುತ್ತದ ಜೋಕ್ಲೆಗೆ ನಿಕ್ಲ ಶಾಲೆದ ನಿಕ್ಲ ಗೆಳತಿನಕ್ಲೆಗೆ ಮಾತೆ ನಿಕ್ಲವನ್ನು ತಲುಪವಾಡು ನಿಕ್ಲ ಮಂತನಂಚಿನ ಕಾಂಡೆ ಕೋಡೆ ಕಾಂಡಿರ್ದು ಬೊಕ್ಕ ಲೆಕ್ಕದ ಬೊಕ್ಕ ಕಲ್ಪಯರು ಐದು ಬೊಕ್ಕ ನಿಕ್ಲೆಗೆ ಅಗರಬತ್ತಿ ನಿರ್ಮಾಣ ಅಗರಬತ್ತಿ ಎಂಚ ಮಲ್ಕೊಂಡು ಪಂಪನೆ ತೆರಿಪಾಯರು ಬುಟ್ಟಿ ತಯಾರಿ ಕಲ್ಪಯರು ಬಟ್ಟಿಂಗ್ಸ್ ಒಂದಿ ದೈಹಿಕ ಒಟ್ಟಿಗೆ ಸೇರ್ಪಾದ ಬೊಗೊಂದಿ ದೈನಿ ಇಂಚ ನಿರ್ಮಾಣ ಮಾಡ್ಕೊಳ್ಳಿ ಇಂಚ ಬೇತೆ ಬೇತೆ ರೀತಿಯ ವಿಷಯ ತೆರೆಯೋಡರು ಪಿನಾಯಿಲ್ ತಯಾರಿ ಇಂಚಿನ ವಿಷಯನ ಮಾತ್ರ ನಿಕ್ಲ ಪರಿಸರದ ನಿಕ್ಲ ವಿದ್ಯಾರ್ಥಿನ ನಿಕ್ಲ ಸ್ನೇಹಿತರಿಗಳ ನಿಕ್ಲ ದುಂಬುಗು ತೆರಿಪಾಯರ ನನ್ನ ದುಂಬುಗು ಅಕ್ಕಲ್ಲ ಕಲ್ತದೆ ಇಂಚಿನ ನೆಟ್ಟಿಗೆ ನಮ್ಮ ಬಾಲ್ಯದ ನಮ್ಮ ಅವನು ಎಡ್ಡೆ ರೀತಿಯ ಕಲ್ತನ ಅವು ನಮ್ಮ ದುಂಬುದ ನಮ್ಮ ಯೌವನ ಕಾಲದ ಉಪಯೋಗಕ್ಕೆ ಬರ್ಕೊಂಡು ಒಂದಿ ಸಮಾಜದ ಉತ್ತಮ ವ್ಯಕ್ತಿ ನಿರ್ಮಾಣ ಅವಡಂಡು ಅವು ಬಾಲ್ಯತೆ ಶುರು ಅವಡ ನಮಗೆ ಇದ ಕೋಡೆದ ಬೊಕ್ಕ ನಿಕ್ಲ ಅಪ್ಪ ಅಮ್ಮನ ಮಾತ ಬುಡ್ದು ನಿಕ್ಲ ಸ್ನೇಹಿತರೊಟ್ಟಿಗೆ ಒಂಜಾತ್ ಸಮಯನ ನಿಕ್ಲ ಎಡ್ಡೆ ರೀತಿದೆ ಅಂತಾರೆ ನಿಕ್ಲೆಗ ಅಪ್ಪ ಅಮ್ಮನ ಬುಡ್ದು ಎಂಚ ಉಂತೋಲಿ ಅಪ್ಪ ಅಮ್ಮ ನಮಗೆ பெரியப்பா அப்பா அம்மா இஜிதன நமக்கு நம்ம ಬೇರೆ ನಮ್ಮ ಎಂಚ ಮಂತೋಲಿ ನಿಕ್ಲಾತಿಗೆ ನೀ ಅಂಡಾರ ಇಲ್ಲಲ್ಲ ಪುನಗ ನಿಕ್ಲೆ ಎಲ್ಲಿ ಇತ್ತದ ಜೋಕ್ಲು ಅಂಡ ನ್ಯೂ ಜನರೇಷನ್ ಅನ್ಕೊಂಡು ಇಂಚ ಅಂಡ ಜೋಕ್ಲು ಪಾಡ್ನಂಚಿನ ಅಂಗಿನ ಅಲ್ಪ ಅಲ್ಪ ದಾಕ್ತದೆ ಅಟ್ಲ ನಾನು ಬಾಕಿದ ಬೇರೆ ಮಾದ ಅಮ್ಮ ನಕ್ಲು ಮಾಡ್ಬೇಡ ಅಣ್ಣ ನಿಕ್ಲು ಮುಲ್ಪ 3 ವರ್ಷ 14 ವರ್ಷ ಮುಟ್ಟ ಇತ್ತಿನ ಜೋಕ್ಲು ನಿಕ್ಲ ಬೇರೆ ನಿಕ್ಲು ಮಲ್ಕೊಂಡಾರೆ ಅಂಜನೆ ಮಾತೇರ್ನೊಟ್ಟಿಗೆ ಎಂಚ ಬೆರವಣಿಗೆ ಪಂಪುಣನೆ ಕಲ್ತ್ಕೊಂಡಾರೆ ದುಂಬುಗು ಎಡ್ಡೆ ರೀತಿಯ ನಿಕ್ಲೆಗೆ ಪ್ರಯೋಜನ ಬರಡು ಪಂಡದೆಯನ್ನು ಆರೈಸೊಂದಿಲ್ಲ ಅಂಜನೆ ಇಡೀ GWLPS ಶಾಲೆ ಪಂಪಣವು ನಮ್ಮ ಬಾಕುಡ ಅಥವಾ SC/ST ಬಂಧುಗಳ ಶಾಲೆ ದುಂಬುದ ಕಾಲೋಡಿ ಎನ್ನ ಪಪ್ಪನಕ್ಕೆ ಮಾತ್ರ ಕಲ್ತನಂಚಿನ ಶಾಲೆ ಆ ಶಾಲೆ ನಿಕ್ಲೆಗಿಂಚಿನ ಒಂಜಿ ಶಿಬಿರ ದಿಗ್ನೆಗೆ ನಿಜವಾಗ್ಲೂ ಎಂಕಂತೂ ಮಸ್ತ್ ಸಂತೋಷ ಆದುಂಡು ಅವತ್ತಲ್ಲೇ ಒಂಜಿ 10 ವರ್ಷದ ಮಂಜೇಶ್ವರ GPM ಕಾಲೇಜ್ NSS ಯೋಜನಾಧಿಕಾರಿ ಉಪನಂಚಿನ ಸಮಯದ ಈ ರಸ್ತೆ ಏರಿಯಾ ಬಿಲ್ಡಿಂಗ್ ಮಾತ್ರ ಇತ್ತು ಆ ಸಮಯದ ಈ ಶಾಲೆದ ಒಂದು ಗ್ರೌಂಡ್ ಮನ್ಪುನಂಚಿನ ಸಂದರ್ಭದ ಹಿಂಗೆ ಒದಗಿಸಿ ಬರ್ತಿತ್ತು NSS ಯೋಜನಾಧಿಕಾರಿ ಆದ್ರೆ ಫಸ್ಟ್ ಈ GWLPS ಶಾಲೆದ ಗ್ರೌಂಡ್ ಸಮತಟ್ಟು ಮನ್ಪುನಲ್ಲ ಅಂಚಿನ ಮುಂದೆ ಸುತ್ತಮುತ್ತ ಇತ್ತು ಕಾಟನ್ನು ಕಟ್ಪುನಂಚಿನ ಒಂಜಿ ಎಡ್ಡೆ ಯೋಗಲ ಹಿಂಗೆ ಒಳಿದು ಬರ್ತಿತ್ತು. ಈ ಸಂದರ್ಭಗಳು ನಿಜವಾದ ಒಂದು ಬಾಗುಡ ವ್ಯಕ್ತಿ ಪಂಪುನ ನೆಲೆತೆ ಭಯಂಕರ ಸಂತೋಷಡಿಯನ್ನು ಅನುಭವಿಸೋದಿಲ್ಲ ದಯಪಂಡ ಹಾನಿ ಪತ್ರ ಆ ಕಾಲದ ಇತ್ತೆ ನಿಕ್ಲೆಗೆ ಹೋದಾಗ ನಂಚಿನ ಸುಯೋಗಲ ನೆಂಚಿನ ಒಂದು ಸಂಬಂಧ ಈ GWLPS ಶಾಲೆಗಳ ನಮ್ಮ ಬಾಕುಡ ಬಾಂಧವರಿಗಳ ಅಂದ್ರೆ ಈ ಮುಲ್ಪ ನಡತ ನಂಚಿನ ಪ್ರತಿಯೊಂದು ಕಾರ್ಯಗಳ ಎಡ್ಡೆ ಮುಂಚೂಣಿ ಕೊರದು ತನ್ನನ್ನು ಪೂರ್ಣ ತೊಡಗಿಸಿಕೊಂಡಂಚಿನ ಅಶೋಕ್ ಮಾಸ್ಟರ್ ಕೊಡ್ಲಮಗರ ಮೇಲೆ ನಿಜವಾಗ್ಲ ಒಂದು ಎಡ್ಡೆ ರೀತಿಯ ಕಾರ್ಯಕ್ರಮ ನಮ್ಮ ಮಲ್ತುದುಲೇರಿ ನನಾತ್ ಬಾಕುಡ ಸಮಾಜದ ಸಹಯೋಗಡು ಇಂಚಿನ ಮಲ್ಲ ಕಾರ್ಯಕ್ರಮ ನಡಪಡು ಜೋಗ್ಲೇನು ಈ ರೀತಿದ ಒಂದು ಆದರ್ಶವಾಯಿನ ಒಂದು ಜೋಗ್ಲಾಯರ ಪ್ರೇರಣೆ ಕೊಡ್ನಂಚಿನ ನಮ್ಮ ಯುವಕರು ಮುಲ್ಪ
ಭಯಂಕರ ಕಡಿಮೆ ಸಂಖ್ಯೆಯಲ್ಲಿ ಅಕ್ಲಿಗೂ ಕೂಡ ಇನ್ನೊಂಚಿನ ಕೆಲವೊಂದು ಕಾರ್ಯಕ್ರಮದ ಬಾಕುಡ ಸಮಾಜದ ನೇತೃತ್ವದಲ್ಲಿ ನಡಬಹುದು ಯಾಕಂದ ನಮ್ಮನ್ನು ಮಾತ್ರ ಎಲ್ಲಿ ಪುನಃ ನಮ್ಮ ಅಮ್ಮ ಬೀಡಿ ಕಟ್ಟದ ಕ್ರಾಫ್ಟ್ ವರ್ಕ್ ಅವು ನಮ್ಮ ಬಾಕುಡರ್ನ ಹತ್ರ ಒಳ್ಳೆ ಒಂದು ಎಲ್ಲ ಜಾತಿದಾಗ ಕ್ರಾಫ್ಟ್ ವರ್ಕ್ ನಾವು ಬೀಡಿ ಫಸ್ಟ್ ಆ ಬೀಡಿ ಕಟ್ಟದ ಎನ್ನಂಚಿನ ವ್ಯಕ್ತಿ ಸ್ಟೇಜ್ ಉಂಟಾಡಲ್ಲ ಎನ್ನಮ್ಮ ಏನಾದ್ರು ಬೀಡಿ ಕಟ್ಟದ ಸಾಕು ಮಾಡ್ತೀವಿ ಅಥವಾ ನಿಕ್ಲೆ ಇಟ್ಟ ಕಲ್ತನೈತಿ ಬೀಡಿ ಕಟ್ಟನ ಬಂಗ ಅದಾಗ ಎಲ್ಲೇ ಪೈಸೆ ತಿಗುಣ ಬೀಡಿ ಕಟ್ಟದು ನಿಕ್ಲೆ ಬೋಡ್ದನಾತ್ ಇಟ್ಟದ ಕಾಲಘಟ್ಟಡು ಈ ತಾಂತ್ರಿಕ ವ್ಯವಸ್ಥೆ ಮಾತ ಬತ್ತ ನೀಡಿದಂದು ಬೊಕ್ಕ ಬೇತೆ ಬೇತೆ ವಿಧದ ಸಂಪಾದನೆಗೆ ನಮಗೆ ಮಾರ್ಗ ಬರೋದಿಲ್ಲ ಅವನು ಮಾತ ನಿಖಲ ಒಂದು ಸ್ವತಂತ್ರ ವ್ಯಕ್ತಿಯಾದ ಬದುಕೊಡಲ್ಲ ಒಂದಾತ ನಮ್ಮ ಅಪ್ಪ ಅಮ್ಮನ ಆಶ್ರಯ ಇಜ್ಜಾದೆ ನಮ್ಮನೇ ಸ್ವಂತ ಉಂಡು ಬಂತದ್ದು ಬದುಕು ನಂಚಿನ ನಮ್ಮ ಕಾರಣ ನಾವು ಉಂಟು ನಂಚಿನ ಯೋಗ ನಮಗೆ ಬೋಡು ಅಂಚ ಅದಪ್ಪನಾಗ ಎಲ್ಲೇ ಜೋಗ ಮಾತಾಡುವನಿಗೆ ವಿಪಾತ ಬಂದ ಅಪ್ಪ ಅಮ್ಮನ ಸಂಪಾದನೆ ನಮ್ಮ ಬದುಕರೆ ಆಸೆ ಪಡದೆ ಸ್ವಂತ ನಮ್ಮ ಸಂಪಾದನೆ ಮಂತದ್ದು ನಮ್ಮ ಅಪ್ಪ ವಿದ್ಯಾಭ್ಯಾಸ ಮಂತನ ಅಪ್ಪಗ ನಮ್ಮ ಸಮಾಜದಲ್ಲಿ ಉಂಟಾರೆ ಖಂಡಿತವಾಗ್ಲೂ ನಮ್ಗೆ ಸಾಧ್ಯ ಉಂಟು ಇದನ್ನ ಮಾತೆಲ್ಲ ನಿಗ್ಲು ತೆರೆಯೋಲ್ಲ ನಿಗ್ಲಿಗೆ ತುಂಬು ಇಂಚಿನ ಪಾತ್ರ ಕೊರ್ಪುನಂಚಿನ ಏದೋ ವ್ಯಕ್ತಿ ರೂಪೇಲೆ ಅಲ್ಲ ಎಂಕ್ಲಂಚಿನಾಗ್ಲ ಅನುಭವ ಬಂಪುನಂಚಿನ ಪಾತ್ರನೇ ನಿಗ್ಲು ಎಡ್ಡೆ ರೀತಿಯ ದೇತೊಂದು ಎಡ್ಡ ಸಮಾಜ ನಿರ್ಮಾಣ ಮನುಕುಲೆ ಬಂಪುನಂಚಿನ ಕಿವಿ ಪಾತ್ರದೊಟ್ಟಿಗೆ ಎನ್ನ ಎರಡು ಪಾತ್ರ ಅಂತ ಒಂದನೆ ಪಾತ್ರದ ಅವಳಿಸಿದ ಶ್ರೀಮತಿ ಸುಜಾತಾ ಬಳಿಗೆ ಮೇರೆ ಸುಲ್ಮ ಸಂದರ್ಭಿತ ಮಾಡುವುದು ನಾನು ತುಂಬುಕು ಶ್ರೀಮತಿ ಸುಮಂಗಳ ಶಿವದಾಸ್ ಪುಸೂಡ್ ಅಧ್ಯಕ್ಷರು ಬಾಕುಡ ಸಮಾಜ ಮಹಿಳಾ ಸಮಿತಿ ಮೇರೆ ದೊಡ್ಡ ಪಾತ್ರವನ್ನು ಪಂಡು ಎರಡು ಅಭಿನಯ ಮಾಡುವುದು ಗುರು ಹಿರಿಯರು ತುಂಬುತ್ತಿದೆ ದೇವರಿಂದ ತುಂಬುತ್ತಿದೆ ಮತ್ತೆ ಸೋಲ್ಮೇಲೆ ಬಂದು ಇನಿಕ್ 2 ದಿನ ಕಂಪ್ಲೀಟ್ ಆಗಿ ಬರ್ಕೊಂಡು ನಮ್ಮ ಶಿಬಿರದ ಡ್ಯೂರೇಷನ್ ಸೊ ನನಗೆ ಹೆಚ್ಚು ಪಾತ್ರ ಗೊತ್ತಿದ್ದೆ ಜಸ್ಟ್ ಐ ಆಮ್ ಟೆಲಿಂಗ್ ದಟ್ ಐ ಆಮ್ ಹೇಲಿಂಗ್ ದ ಪೇರೆಂಟ್ಸ್ ಮೂಲ ಪೇರೆಂಟ್ಸ್ ನಂತರ ದೆತ್ತೊನ್ನ ಎಫರ್ಟ್ ಆ್ಯಂಡ್ ಎಂಕರೇಜ್ಮೆಂಟ್ ಕೊರ್ನ ಜೋಕ್ಲೆಗೆ ಎಂಕರೇಜ್ಮೆಂಟ್ ಕೊರ್ದು ಈ ಪ್ಲೇಸ್ಗೆ ದೆತ್ತೊಂದು ಬರ್ತದೆ ಈ 2 days ದ ಶಿಬಿರನ್ ಕಂಪ್ಲೀಟ್ ಮಾಡ್ತದೆ ಅದ್ರ ಖುಷಿ ಹೋಗ್ನ ಐದು ನಮ್ಮ ಹೃತ್ಪೂರ್ವಕ ಅದು ಎಂಚಿನೆ ಧನ್ಯವಾದನಂದು ಅಂತಂದುಲ್ಲೆ ನೆನಪನ ಅಕಲ್ನ ಎಫರ್ಟ್ ಇತ್ತು ನೀಟು ಅಕಲ್ನ ಮನಸ್ಸಿತ್ತು ನೀಟು ಇದೆ ಜೋಕ್ಲಿನ ಎತ್ತೊಂದು ಬೈದಿದೆ 2 ದಿನದ ಶಿಬಿರದ ಪೂರ ಅಕಲ್ ಈ ಮಂತ್ನ ಆಕ್ಟಿವಿಟೀಸ್ ಆಯ್ತಾ ದೆನ್ ಸದುಪಯೋಗ ಪಡೆಯಂದಿದೆ ಸೊ ಐ ಆಮ್ ಥ್ಯಾಂಕ್ಫುಲ್ because I am one of the part and parcel of this ಸಂಘಟನೆ ಆ ಸಂಘಟನೆದ ಒಂದು part and parcel ಆಯ್ನಿಟ್ಟು ನಾನು ಸಂತೋಷ ಪಡೆಯುವುದಿಲ್ಲ ನನ್ನದೊಂಬುಗಳ ಈ ಜೋಕುಲು ಸಾರಿ ಇದೆ ಕೊಡ್ಲ ಮುಗಿಯರ್ ಮಾಸ್ಟರ್ ಮಾತ್ರ ಎಫರ್ಟ್ ಮಾಡ್ತೀನಿ ಅಂಚನೆ ಮಸ್ತ್ ಮಾಸ್ಟರ್ ನಕಲು ರಾಜೇಶ್ ಮಾಸ್ಟರ್ ಕೊಡ್ಲ ಮುಗಿಯರು ರಾಜೇಶ್ ಮಾಸ್ಟರ್ ಕೊಂಡುಕೊಲಕ್ಕೆ ಜಯರಾಜ್ ಮಾಸ್ಟರ್ ಎಕ್ಸೆಟ್ರಾ ಮಸ್ತ್ ಜನಕಲು ಎಸ್ಪೆಷಲಿ ನಮ್ಮ ಅಶೋಕ್ ಮಾಸ್ಟರ್ ಫಸ್ಟ್ ಸ್ಟೆಪ್ ತೆಗೆದೊಂದು ಈ ಒಂದು ಶಿಬಿರನ ಕಂಡಕ್ಟ್ ಮಾಡ್ತಾರೆ ಸೊ ಮಾತೇರ್ಲ ದಿಕ್ಕೆ ಎಫರ್ಟ್ ಪಾಡ್ನೇಟ್ ಐದು ಒಟ್ಟೊಟ್ಟಿಗೂ ಪೇರೆಂಟ್ಸ್ ನಕಲ್ ನಮಗೆ ಸಪೋರ್ಟ್ ಮಾಡ್ತಾನೆ ಈ ಜೋಗುಲು ಇದೆ ಬಂದು ಎತ್ತದು ಈ 2 ದಿನದ ಶಿಬಿರನ ಕಂಪ್ಲೀಟ್ ಮಾಡ್ತದೆ ಮಸ್ತ್ ಖುಷಿ ಆದ ಮುಂದು ಓಕೆ ಥ್ಯಾಂಕ್ ಯು ವೆರಿ ಮಚ್ ಶ್ರೀ ಸುಜಾತಾ ಸುಮಂಗಳ ಶಿವದಾಸ್ ಬೇರೆ ನನ್ನ ತುಂಬುಗೂ ಶ್ರೀ ವಿಶ್ವನಾಥ್ ಒಡ್ಡಬಿಟ್ಟು ಬೇರೆ 2 ಪಾತ್ರವನ್ನು ಮಾಡಿ 2 ಅಭಿನಯ ಮಾಡ್ತಾರೆ ಎಲ್ಲರಿಗೂ ವಂದನೆಗಳು. ಬಾಕುಡ ಸಮಾಜ ಸೇವಾ ಸಮಿತಿ ಹಾಗೂ ರಂಗಚೇತನ ಕಾಸರಗೋಡು ಇದರ ಆಶ್ರಯದಲ್ಲಿ ನಡೆದಂತಹ ದ್ವಿದಿನ ಶಿಬಿರದ ಸಮಾರೋಪ ಸಮಾರಂಭದ ಹಂತದಲ್ಲಿ ನಾವಿದ್ದೇವೆ. ಇಲ್ಲಿ ವೇದಿಕೆಯಲ್ಲಿ ಕುಳಿತಾಗ ಮಕ್ಕಳ ಮುಖವನ್ನು ನೋಡುವಾಗ ಅವರ ಉತ್ಸಾಹವನ್ನು ನೋಡುವಾಗ ಎಲ್ಲರಿಗೂ ಕೂಡ ಸಂತೋಷವಾಗ್ತದೆ. ಯಾಕಂದರೆ ನಮ್ಮ ಜೀವನದಲ್ಲಿ ವಿದ್ಯಾರ್ಥಿ ಜೀವನಕ್ಕೆ ಅದರದ್ದೇ ಆದಂತಹ ಪ್ರಾಧಾನ್ಯತೆ ಇದೆ. ಇಂದಿನ ಮಕ್ಕಳು ಕೇವಲ ಕಲಿಕೆಗೆ ಮಾತ್ರ ಗಮನವನ್ನು ಕೊಡುವುದಲ್ಲದೆ
ಅದಕ್ಕಿಂತಲೂ ಮಿಗಿಲಾಗಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ತೊಡಗಿಸಿಕೊಳ್ತಾ ಇದ್ದಾರೆ. ಅದು ಕ್ರೀಡೆಯಾಗಲಿ, ನಾವಿವತ್ತು ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ ಆ ರೀತಿ ಹೇಳ್ತೇವೆ. ಅದೇ ರೀತಿ ಕಲೋತ್ಸವಗಳಾಗಲಿ, ಅದೇ ರೀತಿ ಗಣಿತಶಾಸ್ತ್ರ ಮೇಳ, ವಿಜ್ಞಾನ ಮೇಳ, ಸಮಾಜ ವಿಜ್ಞಾನ ಮೇಳ ಹಾಗೂ ವೃತ್ತಿ ಪರಿಚಯ ಮೇಳ, ಇಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ತೊಡಗಿಸಿಕೊಂಡಿರುವುದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಈ ಮಕ್ಕಳಿಗೆ ಈ ಎಳವೆಯಲ್ಲಿ ಇಂತಹ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಒಂದು ರೀತಿಯಲ್ಲಿ ತರಬೇತಿಯನ್ನು ಕೊಡುವಂಥದ್ದು ನಿಜವಾಗಿ ಕೂಡ ಒಂದು ಅರ್ಥಪೂರ್ಣವಾದಂತಹ ಶಿಬಿರ ಅಂತೇಳಿ ನನಗೆ ಅನಿಸ್ತಾ ಇದೆ. ಮುಂದೆ ಈ ಮಕ್ಕಳು ಉಪಜಿಲ್ಲಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂತಹ ಅವಕಾಶ, ಭಾಗ್ಯ ಈ ಮಕ್ಕಳಿಗೆ ಸಿಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಈ ಮಕ್ಕಳಲ್ಲಿ ಹುದುಗಿರುವಂತಹ ಪ್ರತಿಭೆಯನ್ನು ಹೊರಗೆಡಹಲು ಸೂಕ್ತವಾದಂತಹ ವೇದಿಕೆ ಇದಾಗಿದೆ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಅದೆಷ್ಟೋ ಕಷ್ಟಗಳಿವೆ. ಇದರ ಹಿಂದೆ ರಾಜೇಶ್ ಮಾಸ್ಟರ್ ಕೊಡ್ಡಮಗರು, ಆಮೇಲೆ ಈ ಶಿಬಿರದ ಸಂಯೋಜಕರಾಗಿರುವಂತಹ ಅಶೋಕ್ ಮಾಸ್ಟರ್ ಕೊಡ್ಡಮಗರು, ರಾಜೇಶ್ ಮಾಸ್ಟರ್ ಮಂಜೇಶ್ವರ್, ನಮ್ಮ ಆರಿಕಾಡಿ ಜಯಮಾಶ್, ಅದೇ ರೀತಿ ನಾನು ಹೆಸರು ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಸಮಾಜದ ಎಲ್ಲ ವರ್ಗರು, ವಿಶೇಷವಾಗಿ ಈ ಶಿಬಿರಕ್ಕೆ ಆಶ್ರಯವನ್ನು ಕೊಟ್ಟಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಪ್ರತ್ಯೇಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇನ್ನು ಮುಂದೆಯೂ ಕೂಡ ಇಂತಹ ಶಿಬಿರಗಳನ್ನು ಆಯೋಜಿಸಿಕೊಳ್ಳಲಿ. ಅಷ್ಟು ಮಾತ್ರ ಅಲ್ಲ, ನನ್ನೊಂದು ಸಲಹೆ, ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಸೇವಾ ಸಮಿತಿಯಿಂದ ಕಲಿತಂತಹ ವಿದ್ಯಾರ್ಥಿಗಳಿಗೆ PSC ಅಂತಹ ಕೋಚಿಂಗ್, PSC ಹೇಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು, ಇದರ ಬಗ್ಗೆ ಕೊಡಬೇಕಾದಂತಹ ಮಾಹಿತಿಗಳ ಕುರಿತಾದಂತಹ ಒಂದು ದಿನದ ಕಾರ್ಯಾಗಾರವನ್ನು ಮಾಡಿದರೆ ಆಗ ಮಕ್ಕಳಿಗೆ ಅಥವಾ ಉದ್ಯೋಗವನ್ನು ಅರಸ್ತಾ ಇರುವಂತಹ ಇಂದಿನ ಯುವಜನತೆಗೆ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟ ಹಾಗೆ ಆಗ್ತದೆ. ಆದ್ದರಿಂದಲೇ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸುತ್ತಾ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಸಂಘಟಕರಿಗೆ ಧನ್ಯವಾದಗಳನ್ನು ಕೊಡುತ್ತಾ ನಾನು ವಿರಮಿಸ್ತೇನೆ. ನಮಸ್ತೆ. ವಿಶ್ವನಾಥ್ ಗೊಡ್ಡಂಬೆಟ್ಟು ಬೇರೆ ನನ್ನ ದುಂಬುಗು ಬಾಂಕುಡ ಸಮಾಜದ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿನ ಶ್ರೀ ವಿಜಯ್ ಪಂಡಿತ್ ಮಂಗಲ್ಪಾಡಿ ಬೇರು ಎರಡು ಪಾತ್ರಗಳನ್ನು ಬಂದು ಎರಡು ಅಭಿನಯ ಕಾರ್ಯಕ್ರಮದ ಅಧ್ಯಕ್ಷರೇ, ಅಂಜನೆ ಗೌರವಾನ್ವಿತ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಸುಖೇಶ್ ಸರ್, ಅಂಜನೆ ವೇದಿಕೆಗಳು ಉಪಸ್ಥಿತರಾದ ಪರಂಜಿನ ಎನ್ನ ಅಕ್ಕ ಸುಜಕ್ಕ, ಅಂಚನೆ ಸುಮಂಗಲ ಟೀಚರ್, ಅಂಚನೆ ಮಾತ ವೇದಿಕೆಗಳು ಪರಂಜಿನ ಮಾತ ಗೌರವಾನ್ವಿತ ವ್ಯಕ್ತಿಗಳಿಗೆ ನಮಸ್ಕಾರಗಳನ್ನು. ಅಂಚನೆ ವೇದಿಕೆ ಎದುರು ಪರಂಜಿನ ಮಾತ ಎನ್ನ ಹಿತೈಷಿ ಬಂಧುಗಳಿಗೆ ಮಾತ ಎನ್ನ ಪ್ರೀತಿದ ಸೊಂಗಳು 2 ದಿನದ ಕೋಡೆ ಸೂರ್ಯೋದಯದ ಹೊರತುಗು ನಡೆದನಂಚಿನ ಕಾರ್ಯಕ್ರಮದ್ದು ಹಿರಿಯ ಕಿರಣ ದೀಪ ಪ್ರಜ್ವಲನ ಮತ್ತೊಂದು ನಮ್ಮ ಮಾತ ಎಡ್ಡೆ ಭಕ್ತಿಪೂರ್ವವಾದ ಪ್ರಾರ್ಥನೆ ಮತ್ತೊಂದು ಎರಡ್ಡೆ ಕಾರ್ಯಕ್ರಮಗಳಿನ ಮಾತ ಆಯೋಜನೆ ಮಾಡ್ತನಂಚಿನ ಪ್ರಕಾರ ಐತ ಒಂದೆಂತೆ ಸಮಯದ ವ್ಯತ್ಯಾಸ ಇತ್ತಿರಲ್ಲ, ಆನ್ಲೈನ್ ಕಾರ್ಯರೂಪವು ಎದ್ದೊಂದು ಬರ್ಬನ ಇದು ಮಾತ ರೀತಿ ಇಡ್ಲ ಸಹಕಾರ ಮಾಡ್ತನಂಚಿನ ಈ ಸದಸ್ಯರುಗಳ ಕೃತಜ್ಞತೆ ಪಣದಲ್ಲೇ ಅಂಚನೆ ಈ ಕಾರ್ಯಕ್ರಮ ಒಂಜಿ ನಡಪೊಡ್ದಂಡ ಸಂಘಟಕರು ಮಾತ್ರ ನೆಟ್ಟು ಪ್ರಧಾನವಾದ ಯಾನೆ ಒಂಜಿ ಥ್ಯಾಂಕ್ಸ್ ನಡೈನೆ ಈ ಜೋಕ್ಲನ ಅಪ್ಪೆ ಮನಕ್ಲೆಗೆ ನಿಕ್ಲೆಗೆ ಕೋಟಿ ಕೋಟಿ ಪ್ರಣಾಮ. ದಯನಿಕೆಯಿಂದ ನಿಖಿಲ್ ಆ ಜೋಕ್ಲೆನ ಈ ನೀ ಕಡ್ಬೋದು ನಿಖಿಲ್ಲ ಆ ಕ್ಯಾಂಪ್ ತೊಟ್ಟಿಗೆ ಭಾಗವಹಿಸಿನಟ್ಟು ಈ ಒಂದು ಕಾರ್ಯ ಇನಿ ಬಾರಿ ಪುಡ್ಲೋಡೆ ನಡಪರೆ ಸಾಧ್ಯ ಆಗಿದೆ. ನಿಖಿಲ ಜೋಕ್ಲೆನ ಕಡ್ಪೂರ್ಜಿದಂತ ಇದೇ ಕಾರ್ಯಕ್ರಮ ಇದ್ದಾನೆ ಒಂಜಿ ನಿರಾಶ ಭಾವನೆ ಇತ್ತಿನ ದಯನಿಕೆಯಿಂದ ವರುಣನ ಒಂಜಿ ಆರ್ಭಟ ಒಲ್ಪ ಒಂಜಿ ದಿಕ್ಕಿನ ಬರಸ ಬತ್ತೊಂದು ಪುನಂಚಿನ ಹೊರತುಗಳು ಭಯಂಕರ ಒಂಜಿ ಬೇಜಾರದ ವಿಷಯ ಇತ್ತಿಂದು ಈ ಕಾರ್ಯಕ್ರಮನೇ ರದ್ದಾಪುನಂಚಿನ ಒಂಜಿ ಅವಸ್ಥೆ ಇತ್ತಿಂದು ಅಂಚಿನ ಒಂಜಿ PTA ಒಂಜಿ ಅನುಮತಿದ ವಿಷಯಗಳ ಮಸ್ತ್ ಬೇಜಾರಾದಿತ್ತಿಂದು ಬಂಡ ಒಂಜಿ ಧನನ ಎಂಕ್ಲನ ಒಂಜಿ ಚಟುವಟಿಕೆ ಧರ್ಮ ಇತ್ತ ಗಮನ ಆ ಮಿತ್ತಿಗೆ ಪವಂದನ ಇದಾದರೆ ಇಂಕ್ಲಿಗುಲ ಒಂಜಿ ಬೇಜಾರಾಂಡು ಮುಲ್ಪ ಒಂಜಿ ಲಾಸ್ಟ್ ಪರಿಸ್ಥಿತಿ ಇಲ್ಲ ಈ ಶಾಲೆ ನಮಗೆ ತಿಕ್ಕುನ ಇದ್ದಿನಾಂಡು
ಅಂಚಿನ ಪಗೆಲ ಕಾರ್ಯಕ್ರಮ ಅನ್ಕುಲೆ ರಾತ್ರಿ ಮಲ್ಪೊಡ್ಚಿನ ಬಣ್ಣ ಹೊರತುಗಲ ಎಂಕ್ಲೆ ಪೂರ್ಣ ಪ್ರಮಾಣೋಡು ಸಹಕಾರ ಮಲ್ತನಂಚಿನ ಶಾಲೆದ ಹೆಚ್ಚ ಮುಂಬೆರಿಗೆ ಒಂಜಿ ಮಾತೆ ಅನ್ನೊಂಜಿ ಕೈ ಚಪ್ಪಲೆ ಮಾಡಿದೆ ಅಂಚಿನ ಈ ಕಾರ್ಯಕ್ರಮನು ಒಂಜಿ ಏತೆ ಕಾಸಿತ್ತೆಲ್ಲ ಮಲ್ಪೆರೆ ಸಾಧ್ಯ ಇಚ್ಚಿ ಐಕೆ ಜನಕುಲಿನ ಬೆಂಬಲ ಕೊಡುಗೆ ಐನು ಜನಕುಲಿನ ಬೆಂಬಲ ಇತ್ತೆಲ್ಲ ಆ ಮಲ್ಪುಣಂಜಿನ ಕಾರ್ಯನು ವಾವ ರೀತಿದ ಇನ್ನು ಸುಸೂತ್ರವಾದ ಮಲ್ಪುಡನ ಬಂಡದು ಒಂಜಿ ನೆತ್ತೊಂಜಿ ಸಾರಥಿ ಕೊಡುಗೆ ಆ ಸಾರಥಿಯ ವಯಸ್ಸಿನಂಚಿನ ಶ್ರೀಮಾನ್ ಅನಿದಾತು ಗೊತ್ತುರಂಜಿ ಬಾಪುಡ ಸಮಾಜದ ಪನ್ನೆಚತ್ರ ಮಲ್ಪುಣಂಚಿನ ಒಂಜಿ ಪುಸ್ತಕಗಳ ಬರೆದು ಎತೋ ಜೋಕ್ಲನ ಮನಸ್ಸಿನಿಗೆ ನಂಚಿನ ಅಶೋಕ್ ಮಾಸ್ಟರ್ಜಿ ಮೇರೆಗೆ ಮಾತೆಲ್ಲ ಒಂಜಿ ಕೈ ಚಪ್ಪಲೆ ಬಾಡಿ ಬಾರಿ ಬದುಕದ ಕಾರ್ಯಕ್ರಮ ಎಡ್ಡ ರೀತಿದು ಎಲ್ಲೆಲ್ಲೇ ಪ್ರಾಯೋಗ ನಿಖಲು ಒவ்வொரு ಟ್ರೀಟ್ಮೆಂಟ್ ನಿಖಲಿಗೆ ಬೋಡು ಐದು ಮಾತು ಅನುಸರಣೆ ಮಾಡ್ತದೆ ಈ 2 ದಿನದ ಶಿಬಿರೋಡು ನಿಖಲು ಕೆಲವು ಅನುಭವಗಳನ್ನು ಪಡಿತಾರೆ ಕೌಡದ ಉದ್ಘಾಟನಾ ಭಾಷೆನೆಲ್ಲ ಒಂದು ಕೆಲವು ವಿಚಾರಗಳನ್ನು ನಿಖಲಿಗೆ ಬಂತೆ ಐದು ಸತ್ಯವಾದ ಉರಿಪ ಒಂದು ನಿಖಲನ ಅಪ್ಪೆಮ್ಮನ ಪುದರ್ಗೆ ಒಂಜಿ ಕಪ್ಪು ಮಸಿ ಪಾಠದ ಲೆಕ್ಕ ಅಥವಾ ಕಪ್ಪು ಚಿಕ್ಕೆ ಬರಂದ ಲೆಕ್ಕ ನಿಖಿಲನ ಜೀವನೋಡು ಆ ಕಲ್ತನ ವಿದ್ಯೆಗೆ ತಕ್ಕ ಆ ಉದ್ಯೋಗಗಳ ಪ್ರಾಪ್ತಿ ಅವಡು ಏತೋ ಎನ್ನ ಇನ್ನೇ ಪಣೊಂದುಲ್ಲ ಪಿರರಿಪಿಟ್ಟು ಅಪ್ಪೆಮ್ಮನ ಮನಸ್ಸಿನ ಅಥವಾ ಸಮ್ಮಲಡಿಕಲ ಮನಸ್ಸಿನ ಬೇಜಾರು ಮಲ್ಪಣಂಚಿನ ಕಾರ್ಯ ಗುರಿಗಳು ದಯಮಲ್ತದ ಪೋವಡೆ ಎಟ್ಟೆ ಜೋಕಲಾದ ಈ ವೇದಿಕೆ ಇನ್ನೇ ಒಂಜಿ ಪ್ರಮಾಣ ಮಂತದ ಬೋಲೆ ಎಡ್ಡೆಪ್ಪ ಎಂಕ್ಲು ನಿಮ್ಮಲ್ಲ ಉದ್ಯೋಗಸ್ಥರ ಅವಡು ಪನ್ಪಣಂಚಿನ ಚಿಂತನೆ ನಡಪಡು ನಿಖಿಲಿನ ವಿದ್ಯಾಭ್ಯಾಸ ನನಾಕು ಬೆಂಬುಗು ಎಕ್ಲೆಗೆ ಕಲ್ಪರಾಜಿಲ್ಲ ನಿಖಿಲಿಗೆ ಕಲ್ಪವನಂಚಿನ ಒಂಜಿ ಎಂಚಿನಾಂಡಲ ಪ್ರೋತ್ಸಾಹ ಎಂಕ್ಲೆ ಬಾಬರ್ದಲ ಉಂಟು ಖಂಡಿತವಾದ ನಿಖಿಲಿನ ಜೋಕುಲಿನ ಹಾಲು ಸಾಧಿಗೆ ಪವದ ಲೆಕ್ಕ ಇತ್ತೆ ಎಂಚ ಈ ವೇದಿಕೆ ಸೃಷ್ಟಿವಂತದರ ಅಂಚನೆ ಮಾತ ನಮ್ಮ ಪದ್ನೆಮ್ಮ ದೈವಸ್ಥಾನದ ನಾಗಬೆಮ್ಮೆರ್ನ ದೈವಸ್ಥಾನ ತರವಾಡದ ಪನ್ಪಡ ಕೊಡಿಯಟಿಟ್ಟುಗಳೆತ್ತಂದು ಹೋದು ಸಮ್ಮಲೇರು 60 ಪನ್ಪಡಂಚಿನ ಸಂಬಂಧವನ್ನು ಕಲ್ಪಾದ ಕೊರ್ಲೆ ದಯದಿಗೆಂಡ ಕಾಲ ಬದಲಾವಣೆ ಲೆಕ್ಕ ಈ ಸಮ್ಮಲೆ 65 ಪನ್ಪಡಂಚಿನ ಸಂಬಂಧ ಮಾತು ದೂರ ಅವನನ್ನು ಮೊಬೈಲ್ ಪೂರ ಅಡಿಮೆ ಆದ ಜೋಕುಲು ತರೆನೆ ತಗ್ಗವನ ಅಂಚಿನ ಪರಿಸ್ಥಿತಿ ಬರ್ತದೆ ದಯಮಲ್ತದೆ ಎನ್ನ ಜೋಕುಲೆ ತರೆ ತಗ್ಗವಡೆ ತರೆ ದೇರ್ತದ ನಡಪುಲೆ ದೈರುಡು ಪೋಲೆ ನಿಖಿಲಿನ ವಿದ್ಯಾಭ್ಯಾಸ ಇತ್ತಿನ ಓಲ್ಲ ನಿಖಿಲಿಗೆ ಒಂಜಿ ಬದುಕದು ಹೋಪಣಂಚಿನ ಸಾಧ್ಯ ನಿಖಿಲಡಪ್ಪು ನನ್ನದ ಯುಗಟ್ಟು ನಿಖಿಲಿಗೆ ವಿದ್ಯೆ ಇಜ್ಜನೆ ಆ ರೀತಿಗಳ ಬದುಕೇರೆ ಸಾಧ್ಯ ಇಜ್ಜಿ ಅಂಚಿನ ಅದು ಹೊರತುಗು ಎಡ್ಡ ರೀತಿಯ ಆ ಮುಲ್ಪ ಕೊರ್ನಂಚಿನ ಅನುಭವ ಮುಲ್ಪ ತಿಕ್ಕನಂಚಿನ ಅನುಭವವನ್ನು ಸಂಪೂರ್ಣವಾದ ಪತ್ತೊಂದು ಆ ಗುರು ಹಿರಿಯಗಳು ಕೋಡೆಲ ನಿಖಿಲಿನ ಕಾರು ಪತ್ತದು ನಿಖಿಲ ಆಶೀರ್ವಾದದ ಎತ್ತನಂಚಿನ ಐತ ಫಲ ನಿಖಿಲಿಗ ಪತ್ನೆಮ್ಮ ದೈವಸ್ಥಾನದ ದೈವಗಳನ್ನ ಯಾಪನ ಅನುಗ್ರಹ ನಿಖಿಲ ಮಿತ್ತುಪ್ಪಾಡು ಅಂಚಿನ ತರವಾಡದ ದೈವದೇವನ ಅನುಗ್ರಹ ಒಪ್ಪಾಡು ಅಂಚಿನ ನಮ್ಮ ನಾಗಬೆಮ್ಮೆರ್ನ ಅನುಗ್ರಹ ನಿಖಿಲ ಮಿತ್ತುಪ್ಪಾಡು ನನಾತ ದುಂಬುಗಳ ಎಡ್ಡೆಡ್ಡೆ ಕಾರ್ಯ ಚಟುವಟಿಕೆ ಮಾತ್ರ ಬಾಪುಡ ಸಮಾಜದ ಕಾರ್ಯೋಡು ಭಾಗಿಯ ಒಂದು ಅಂಚಿನ ನನ್ನ ದುಂಬುಗಳ ಅಂಚಿನ ಎಂಚಿಂಚ ವಾರೀತಿಗೆ ನಮ್ಮ ಸಮಾಜನು ಕಟ್ಟದು ಒಂಜಿ ಬುಲೆಪವಡು ಬಾಬಾ ರೀತಿದ ಚಿತ್ರಣ ಪಾಡೋಡು ಬಂಡದು ಸಮಾಜದ ಮಾತ ಸದಸ್ಯರನ್ನ ದಿವೊಂದು ಮಲ್ಪಣಂಚಿನ ನನದ ಕಾರ್ಯಕ್ರಮಗಳ ನಿಖಲಿ ಬತ್ತದು ಸೇರೊಂದು ಕೈ ಜೋಡಿಸಲೆ ದಯಮಲ್ತದು ಬಾಪುಡ ಅಂದ ಪನ್ಪಣೊಂಜಿ ಶಬ್ದವು ಕಪ್ಪು ಚಿಕ್ಕೆ ಬರಂದ ಲೆಕ್ಕ ನಿಖಲಿ ಇನಿಡಿದು ಬೊಕ್ಕ ಮಾತ ಬಾಪುಡರ್ಲ ಕೈ ಜೋಡಿಸದು ಎಡ್ಡ ರೀತಿಲಿ ನಮ್ಮ ಬಾಪುಡರಿಂದ ಪಣಿಯರೆ ಪೋಡಿಯನ್ನು ನಂಚಿನಿ ಧೈರ್ಯಡು ಬರಡು ನಮ್ಮ ಜಾತಿದ ಬುಧರು ದಯಂದಿಗೆಂಡ ನಮ್ಮ ಮಲ್ಲ ದೈವ ದೇವರನ್ನು ನಮ್ಮ ನಕಲು ಬಾರಿ ಪವಿತ್ರವಾಯಿ ನಂಚಿನ ನಾಗವೇ ಮೆರೆಗು ನಾಗಗೆ ನಮ್ಮನೆ ಕೈಯಾರ ಪೇರು ಮೈಪನಕಲು ಅಂಚಿನ ಒಂಜಿ ಗುಣ ಕುಟುಂಬಡು ಪುಟ್ಟು ನಂಚಿನ ಜಾತಿಗಳು ನಮ್ಮ ಜಾತಿ ಹತ್ತಂದು ನಮ್ಮ ಓಲ ಪನಡೆ ಏರು ಬಂದು ಕಪ್ಪೊಂದು ಪಂಪಣಂಚಿನ ವಿಷಯನೇ ಮುರುಳಿಜ್ಜಿ ಎಡ್ಡ ರೀತಿಗೆ ಈ ಸಮಾಜ ಪೋಪಣಂಚಿನ ರೀತಿ ಎಡ್ಡೆ ಕೆಲಸ ಮಲ್ಪನ ಕೈತೊಟ್ಟಿಗೆ ನಿಖಲು ಮಾತ್ರ ರೀತಿ ಇಲ್ಲ ಕೈ ಜೋಡಿಸಲೆ ಖಂಡಿತವಾದಲ್ಲ ನಮ್ಮ ಸಮಾಜ ಮುಂದೊತ್ತು ನಿದ್ದೆ ಎಡ್ಡೆ ಪಡ ಬರಡು ಮಲ್ಲ ವ್ಯಕ್ತಿಗಳಾದ ನಿಖಲು ಬದಲಾವಣೆ ಅವಡನ್ನು ಪನ್ಪಣಂಚಿನ ಪಾತೆರಡು ಪನ್ನೊಂದು ಏತೋ ಪಾತೆರ ಮನಸ್ಸುಂಡೆ ಆಂಡಲ ಪನೇರ್ಲ ಉಂಡು ಆನದಲ್ಲ ಎಡ್ಡಪ್ಪಡು ಎಡ್ಡೆ ಮನಸ್ಸಿನ ಬರ್ತದೆ ನಿಖಲಿಗೆ ಆ ಅಪ್ಪೆಮ್ಮೆ ಕಡಪರದು ಬರ್ನೈಕೆ ನಿಖಿಲನ ಅಪ್ಪೆಮ್ಮೆಗೆ ಮಾತೆರೆಗಳೆಯನ್ನು ನಲವರ ಆ ಕೃತಜ್ಞತೆಯ ಸಂದಾಯ ಮಲ್ತೊಂದು ಇನ್ನಿತ ಕಾರ್ಯಕ್ರಮವನ್ನು ಕೊರ್ಲಾರೆ ಏತೋ ಆರ್ಥಿಕವಾದ ಸಹಾಯ ಮಲ್ತನಗಳು ಅಂಚಿನ ಎತ್ತೋ ಮಲ್ಲ ಸ್ವಾಮಿ ನಕಲು ಅಂಚಿನ ಕೆಲವು ಗಣ್ಯ ವ್ಯಕ್ತಿಗಳನ್ನ ಆಶೀರ್ವಾದದ ಫಲಲಾದಪ್ಪು ಎಡ್ಡೆ ರೀತಿಯಲ್ಲಿ ನಡಪಾಯಿನೈಕೆ ಅಂಚಿನ ಈ ಕಾರ್ಯಕ್ರಮದ ಪ್ರತಿ ಒಂಜಿ ನೆತ್ತ ಚುಕ್ಕನ್ನ ಪತ್ತೊಂದು ನಡತನಂಚಿನ ಕೆಲವು ವ್ಯಕ್ತಿಗಳ ಪುದರ ಪನೇರ ಸಾಧ್ಯಜಿ ಆಡೆ ಮುಟ್ಟಗಳ ಪ್ರಾಮಾಣಿಕವಾದ ಪ್ರಯತ್ನ ಪತ್ತೊಂದು ದೊಂಬು
ದಾನ ಒಂಜಿ ರೀತಿಯ ಬಚ್ಚೆಲೊಂದು ತೂವಂದನಂಚಿನ ಒಂಜಿ ಆ ಮಾತ ರೀತಿಯ ಕೆಲಸ ಮಲ್ಪನಕ್ಲೆಗ್ ಆತ್ಮಾವರ್ತವಾದ ಬೇಲೆ ಮಲ್ಪನ ಮಾತೆರೆಗ್ಲ ಆ ಉಳ್ಳಾದಿ ನಾಗ ಬ್ರಹ್ಮದೇವರು ಅನುಗ್ರಹ ಮಲ್ಪಾಡು ನನ್ನ ದುಂಬುಗು ನಮ್ಮ ಜಾತಿ ಎಡ್ಡೆವಾಡು ಎಡ್ಡೆ ರೀತಿಯ ಒಂಜಿ ಆ ಸಾಧಿಗೆ ಪೋಣಗ ನಿಖಲು ಮಾತೆಗಳೊಟ್ಟಿಗೆ ಕೈ ಜೋಡಿಸಿದ್ದು ಉತ್ತಮವಾದ ಬಾಕುಡ ಸಮಾಜ ನಿರ್ಮಾಣವು ಇನ್ನಿರುದು ಬಕ್ಕನೆ ನಮ್ಮೊಂದಿ ಪ್ರತಿಜ್ಞೆ ಮಲ್ಪುಗ ಶಿವಬಾಕುಡ ನೆಚ್ಚಿನ ಶ್ರೀ ವಿಜಯ್ ಪಂಡಿತ್ ಮಂಗಳಪಾಡಿ ಬರೆದು ನನ್ನ ದುಂಬುಗು ಚಿನ್ನರ ಚಿಲುಮೆದ ಕೋಶಾಧಿಕಾರಿ ನೆಚ್ಚಿನ ಶ್ರೀ BK ಕೃಷ್ಣ ಅಂಬೇರು ರಡ್ಡು ಪಾತ್ರ ಬರೋಣ ಬರೆದು ಕೇಂದ್ರ ಎಲ್ಲರಿಗೂ ನಮಸ್ಕಾರ. ಅಂದರೆ ನಾನು ಈ ಬಾಕುಳ ಸಮಾಜ ಸೇವಾ ಸಮಿತಿ ಅಂದರೆ ಮೊದಲು ಬಾಕುಳ ಸಮಾಜ ಒಂದು ಇತ್ತು, ಆದರೆ ನನಗೆ ಭಾಗವಹಿಸಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಏನು ಗೊತ್ತುಂಟ, ನಾನು ಭಾರತ ಸಂಚಾರ ನಿಗಮ ಲಿಮಿಟೆಡ್ ಅಂದರೆ BSNL ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನಲ್ಲಿ ಅಂದರೆ ಸಾಧಾರಣ ಒಂದು 15 ವರ್ಷದಿಂದ ಇಲ್ಲಿ ಕೋಶಾಧಿಕಾರಿಯಾಗಿ ನಾನು ಕೆಲಸ ಮಾಡ್ತಿದ್ದೆ. ಆದರೂ ನನಗೆ ಇದರಲ್ಲಿ ಒಂದು ಸ್ವಲ್ಪ ಭಾಗವಹಿಸಲಿಕ್ಕೆ ಸ್ವಲ್ಪ ನನಗೆ ಆಗ್ತಿರಲಿಲ್ಲ. ಆದರೆ ನಮ್ಮ ವಿಜಯ್ ಕುಮಾರ್ ಪಂಡಿತರು ಅವರು ನನಗೆ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿದರು, ನೀವು ಒಂದು ಇದಕ್ಕೆ ಸೇರಬೇಕು. ಅಂದರೆ ಅದರ ನಂತರ ನಾನು ಇದಕ್ಕೆ ಸೇರಿದ್ದೇನೆ. ಆದ ಕಾರಣ ಈಗ ಕೋಶಾಧಿಕಾರಿಗಳು ನನ್ನ ಹತ್ತಿರ ಯಾರು ಬರುವುದಿಲ್ಲ. ಆದರೂ ಕೆಲವರು ಬಂದು ಸ್ವಲ್ಪ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ, ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆದ ಕಾರಣ ಈಗ ನಾವು ವೇದಿಕೆಯಲ್ಲಿ ಇರುವ ಚಿನ್ನರ ಚಿಲುಮೆ ಸಮಿತಿಯ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ಬಾಕುಳ ಸಮಾಜ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಪುಟಾಣಿ ಮಕ್ಕಳೇ ಮತ್ತು ನನ್ನ ಬಂಧುಗಳೇ, ಚಿನ್ನರ ಚಿಲುಮೆಯ ರೂವಾರಿ ಶಿಬಿರದ ಸಂಯೋಜಕರಾದ ಶ್ರೀ ಅಶೋಕ್ ಕುಮಾರ್ ಕೊಳ್ಳಮಗಳು ಮತ್ತು ಶ್ರೀ ವಿಜಯ್ ಕುಮಾರ್ ಪಂಡಿತ್ ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಯಾಕಂದ್ರೆ ಈ ಒಂದು ಚಿನ್ನರ ಚಿಲುಮೆ ಒಂದು ಕಾರ್ಯಕ್ರಮ ನಡೆಸಲು ಅವರು ಎಷ್ಟು ಶ್ರಮ ವಹಿಸಿದ್ದಾರೆ ಅಂತ ನನಗೆ ಗೊತ್ತು. ನಾವೆಲ್ಲರೂ ಸಣ್ಣದಿರುವಾಗ ಅಂದರೆ ಇಂತಹ ಚಿನ್ನರ ಚಿಲುಮೆ ಇರಲಿಲ್ಲ. ನಾವು ಅಂದರೆ ಯಾವಾಗ ರಜೆ ಸಿಕ್ಕಿದಾದ ಕೂಡಲೇ ನಾವು ಮಾವಿನ ಮರದ ಬುಡಕ್ಕೆ ಹೋಗುವುದು, ಮತ್ತೆ ದೇವರ ಮರದ ಬುಡಕ್ಕೆ ಹೋಗುವುದು. ಅಂದರೆ ಇಂಥ ಚಿಲುಮೆ ಇರಲಿಲ್ಲ. ಅಂದರೆ ಯಾಕಂದ್ರೆ ನಾವು ಮಾವಿನ ಕಾಯಿ ಹೆಕ್ಕುವುದು, ಬೇರು ಹಣ್ಣು ಹೆಕ್ಕುವುದು ಇದೆಲ್ಲ ಮಾಡ್ತಿದ್ದೆವು. ಈಗ ಇಂತಹ ಒಂದು ಶಿಬಿರ ಉಂಟು. ಅಂದರೆ ಈಗ ಶಿಬಿರ ಅಂದರೆ ನಮಗೆ ಯಾವುದು ಈಗ ಡಾನ್ಸ್ ಶಿಬಿರ ಉಂಟು, ಮತ್ತೆ ಯೋಗ ಉಂಟು, ಮತ್ತೆ ಬೇರೆ ಬೇರೆ ಕ್ರಿಕೆಟ್ ಉಂಟು. ಅದಕ್ಕೆಲ್ಲ ಅಷ್ಟೇ ಒಂದು ಅಮೌಂಟ್ ಕೊಡಬೇಕಾಗುತ್ತೆ. ಇಂತಹ ಮಕ್ಕಳಿಗೆ ಯಾವುದೆಲ್ಲ ಅಮೌಂಟ್ ಕೊಟ್ಟು ನಾವು ಅದನ್ನು ಕಲಿಸಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಈ ಶಿಬಿರದಿಂದ ಅವರಿಗೆ ಎಷ್ಟು ಉಪಯೋಗ ಆಗಿದೆ ಅವರಿಗೆ ಗೊತ್ತುಂಟು. ಅಂದರೆ ಇವರು ವಿಜಯ ಪಂಡಿತರು ಒಂದು ಮಾರ್ಮಿಕವಾಗಿ ಹೇಳಿದ್ದಾರೆ, ಯಾವ ರೀತಿ ಅದನ್ನು ಅಳವಡಿಸಿಕೊಳ್ಳಬೇಕು ಅಂತ ಅವರ ಜೀವನದಲ್ಲಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈ 2 ದಿನದ ಸಹವಾಸ ಶಿಬಿರ ಉಂಟಲ್ಲ, ಈ ಸಹವಾಸ ಅಂದರೆ ನಮ್ಮ ಹೇಳಿದಲ್ಲ ನಮಗೆ ಅಂದರೆ ಇದು ಯಾವುದು ಗೇರು ಮರ ಮತ್ತೆ ಮಾಯ ಮರ ಮಾತ್ರ ನಮಗೆ ಅದರ ಶಿಬಿರದಲ್ಲಿ ಅಂದರೆ 2 ಸಹವಾಸ. ಅಂದರೆ ಈಗಿನ ಮಕ್ಕಳಿಗೆ ಸಹವಾಸ ಇರುವುದು ಮಾತ್ರ ಯಾವುದು ಗೊತ್ತುಂಟ, ಮೊಬೈಲಿನ ಸಹವಾಸ ಮಾತ್ರ. ಮತ್ತೆ ಯಾವುದು ತಂದೆ ತಾಯಿಯವರ ಸಹವಾಸ ಇರುವುದಿಲ್ಲ. ಅದನ್ನೇ ಹಿಡ್ಕೊಂಡು ಸಹವಾಸ ಮಾಡುವವರು ಇದ್ದಾರೆ. ಆದ ಕಾರಣ ಅದನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಇಂತಹ ಶಿಬಿರದಲ್ಲಿ ಅವರು ಪಾಲ್ಗೊಂಡು ಇಂತಹ ಒಳ್ಳೆ ಆಲೋಚನೆ ಮಾಡಿಕೊಂಡು ಮುಂದೆ ಅವರ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಹಳ ಉತ್ತಮ ಅಂತ ಹೇಳುತ್ತಾ ನಾನು ಈ 2 ಮಾತನ್ನು ನಿಲ್ಲಿಸ್ತೇನೆ. ಶ್ರೀ BK ಕೃಷ್ಣ ಶಕ್ತಿನಗರ ಬೆಳಗ್ಗೆ ನನ್ನ ದುಂಬುಗು ಕೊಡೆ ಕಾಂಡೆ ಚಿನ್ನರ ಚಿಲುಮೆ ಕಾರ್ಯಕ್ರಮದ ಭಾಗವಹಿಸಿನಂಚಿನ ನಮ್ಮ 3ನೇ ಕ್ಲಾಸ್ ಹಿಡಿದು 7ನೇ ಕ್ಲಾಸ್ ಮುಟ್ಟ ಉಪನಂಚಿನ ಏನಾಲ 2 ಜೋಕುಲು ಬಂದದ 2 ಅನುಭವದ ಪಾತ್ರ ನೋಡೋದು ಪಡೆದ ನಿಕಟ ಅಭಿನಯ ಮಾಡಿದರು. ಕೇರಳ 2 ಜನ ವೇದಿಕೆಯಲ್ಲಿ ಬಂದದ್ದು ನಿಖಲ ಕೋಡೆ ಹಿಡಿದು ಇನಿ ಮುಟ್ಟ ನಡೆದ ನಂಚಿನ ಕಾರ್ಯಕ್ರಮದ ಬಗ್ಗೆ 2 ಪಾತ್ರ ನೋಡೋದು ನಿಕಲ ಅಭಿನಯ. ನಿಮ್ಮ ಅನುಭವದ ಮಾತುಗಳು ಅಷ್ಟೇ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶಾಲಾ ಮುಖ್ಯೋಪಾಧ್ಯಾಯರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ಸೇರಿರುವ ಹೆತ್ತವರೇ ಮತ್ತು ನನ್ನ ಎಲ್ಲ ಸಹಪಾಠಿಗಳೇ, ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಚಿನ್ನರ ಚಿಲುಮೆ ಎಂಬ ಈ ಕಾರ್ಯಕ್ರಮದಲ್ಲಿ ನಾನು ಅದೆಷ್ಟೋ ಕಲ್ತಿದ್ದೇನೆ. ಮೊದಲಾಗಿ ಶಶಿಕುಮಾರ್ ಸರ್ ಅವರು ನಮ್ಮನ್ನೆಲ್ಲರನ್ನು ಗೆಳತಿಯನ್ನೆಲ್ಲ ಪರಿಚಯ ಮಾಡಿಕೊಟ್ರು. ಅದಲ್ಲದೆ ಅದರಲ್ಲಿ ಸ್ವಲ್ಪ ಮೋಟಿವೇಶನಲ್ ಆಗಿ ಕ್ಲಾಸ್ ಎಲ್ಲ ಇದ್ರು, ಅದು ನನಗೆ ತುಂಬಾ ಇಷ್ಟ ಆಯ್ತು. ನಂತರ ಸ್ವಲ್ಪ ನಾವು ಆಕ್ಟಿವ್ ಆದ್ವಿ. ಫಸ್ಟ್ ನಾವು ಬಂದಾಗ ಎಲ್ಲರೂ ನೋಡುವಾಗ ಎಷ್ಟು ಕಷ್ಟ ಉಂಟ ಇಲ್ಲ ಗೇಮ್ಸ್ ಎಲ್ಲ
ಹಾಗೆಲ್ಲ ಆಗ್ತಿತ್ತು. ಆದ್ರೆ ನಮ್ಗೆ ಈಗ ತುಂಬಾ ಖುಷಿ ಆಗ್ತಿದೆ ಇಂಥ ಎಲ್ಲ ಕಾರ್ಯಕ್ರಮ ಉಂಟಂತ. ಈಗೇನೆ ತುಂಬಾ ಕಾರ್ಯಕ್ರಮ ನಡೆಯಲಂತ ನನ್ಗೂ ಒಂದು ಪ್ರಾರ್ಥನೆ, ನಾನು ಪ್ರಾರ್ಥನೆ ಮಾಡ್ತೇನೆ. ಆದ್ರೆ ಇನ್ನು ಮಾಡುವಾಗ ನನ್ಗೂ ಒಂದು ಇದುಂಟು ಆಸೆ, ಏನಂದ್ರೆ ನಾನು ಈಗ 10th ಪ್ರೆಸೆಂಟ್, ಇನ್ನು ಇದೀಗೆಲ್ಲ ಕಾರ್ಯಕ್ರಮ ಮಾಡೋದಾದ್ರೆ ನೀವು ಫಸ್ಟ್ ಪ್ಲಸ್ ಅವರನ್ನು ಆ್ಯಡ್ ಮಾಡ್ಬೇಕಂತ. ಹಾಗೇನೆ ಇನ್ನು ಮತ್ತೆ ಒಂದಂತ ಕಾರ್ಯಕ್ರಮ ಎಂಬುದು ಮ್ಯಾಥ್ಸ್ನಲ್ಲಿ ನಾನು ತುಂಬಾ ವೀಕ್. ಆದ್ರೆ ಆ ಲೆಕ್ಕ ಎಲ್ಲ ಗೋಡೆ ಲ್ಯಾಂಗ್ವೇಜ್ ಲೆಕ್ಕ ಎಲ್ಲ ನನಗೆ ತುಂಬಾ ಇಷ್ಟ ಆಗಿದೆ. ಆದ್ರೆ ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕ್ವಶನ್ಸ್ ಆಗಿ ಬರ್ತಾ ಇರ್ತದೆ, ಅದನ್ನೆಲ್ಲ ನಾನು ಲೆಕ್ಕ ಮಾಡಿದ್ದೇನೆ. ಹಾಗೆ ಅದನ್ನು ಲೆಕ್ಕವನ್ನು ನಾನು ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿ ಕೊಟ್ಟಿದ್ದೇನೆ. ಮತ್ತೆ ಅವರು ಹೇಳಿದಂತ ಮ್ಯಾಥ್ಸ್ ಟಿಪ್ಸ್ ಎಲ್ಲ ನಾನು ಕಲ್ತಿದ್ದೆ, ಸ್ವಲ್ಪ ಸ್ವಲ್ಪ ನನಗೆ ಅನುಭವಕ್ಕೆ ಬಂದಿದೆ. ಮತ್ತೆ ಕ್ರಾಫ್ಟ್ ನನಗೆ ತುಂಬಾ ಇಷ್ಟವಾದ ಒಂದು ಕೆಲಸ ಅಂದ್ರೆ ಕ್ರಾಫ್ಟ್ ಮಾಡುದು. ನಾನು ಮನೆಯಲ್ಲಿ ಆಗಿದ್ದೆ, ತುಂಬಾ ಫ್ರೀ ಟೈಮ್ ಇರೋದು ಕ್ರಾಫ್ಟ್ ಎಲ್ಲ ಮಾಡ್ತಿದ್ದೇನೆ. ನನಗೆ ಕ್ರಾಫ್ಟ್ ತುಂಬಾ ಇಷ್ಟ, ಅದಂದ್ರೆ ಓರಿಗಾಮಿ ಕ್ರಾಫ್ಟ್ಸ್ ಮತ್ತೆ ಪೇಪರ್ ಕ್ರಾಫ್ಟ್ಸ್, ವೇಸ್ಟ್ ಇದನ್ನೆಲ್ಲ ಉಪಯೋಗಿಸಿಕೊಂಡು ಮಾಡುವಂತ ಫ್ಲವರ್ ಕ್ರಾಫ್ಟ್ ಹಾಗೆ ತುಂಬಾ ಇಷ್ಟ ಇದೆ. ನಂತರ ಹೇಳೋದಂದ್ರೆ ಬೀಚಿಗೆ ಹೋದದಾಗಿ ನನಗೆ ತುಂಬಾ ಇಷ್ಟ ಇದೆ. ಬಟ್ ನಾವು ಬೀಚಿಗೆ ಇಳಿಲಿಲ್ಲ, ಅದರಲ್ಲಿ ನಮ್ಗೆ ಫೋಟೋ ತೆಗೆಯಲಿಕ್ಕೂ ಸಮಯ ಇರ್ಲಿಲ್ಲ, ಕಟ್ಟಲ್ಲ ಅಂತ. ಹಾಗಾಗಿ ಅದು ಒಂದು ತುಂಬಾ ದುಃಖಕರದ ವಿಷಯ. ಆದ್ರೆ ಎಲ್ಲ ಈ ಕಾರ್ಯಕ್ರಮ ಟೋಟಲ್ ಆಗಿ ಹೇಳಿದ್ರೆ ಇದರಲ್ಲಿ ಏನು ಕೊರತೆ ಎಂಬುದೇ ಇಲ್ಲ, ಎಲ್ಲ ಒಲಿತಿಗಾಗಿ ಇರುವಂತ ಒಂದು ಕಾರ್ಯಕ್ರಮ ಆಗಿದೆ. ನೆಕ್ಸ್ಟ್ ಡೇ ಅಂದ್ರೆ ಅದಲ್ಲದೆ ರಾತ್ರಿ ನೈಟ್ ಫೈರ್ ಕ್ಯಾಂಪ್ ಇತ್ತಲ್ಲ, ಅದು ಆಗಿ ನನಗೆ ತುಂಬಾ ಇಷ್ಟ ಆಗಿದೆ. ಫಸ್ಟ್ ಟೈಮ್ ಈ ಫೈರ್ ಕ್ಯಾಂಪ್ ಎಲ್ಲ ಡ್ಯಾನ್ಸ್ ಮಾಡಿದ್ದು. ನೆಕ್ಸ್ಟ್ ಏನಂದ್ರೆ ಬೆಳಗ್ಗೆ ಆರೋಮೆಟಿಕ್ ಯೋಗ, ಅದು ನನಗೆ ತುಂಬಾ ಇಷ್ಟ ಆಗಿದೆ. ಅದಲ್ಲದೆ ನೆಕ್ಸ್ಟ್ ಅಲ್ಲಿ ನಾವು ಆರ್ತಿ ಕ್ಷೇತ್ರಕ್ಕೆ ಹೋದದ್ದು, ಕೊಡಗಿಸಿಗೆ ನಾನು ಫಸ್ಟ್ ಟೈಮ್ ಅಲ್ಲಿಗೆ ಹೋದ. ಬಟ್ ನಮ್ಗೆ ಸೂತಕದ ಕಾರಣ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ನಂಗೆ ಅದು ಫೀಲಿಂಗ್ ಆಗ್ತುಂಟು, ನಾನು ಫಸ್ಟ್ ಟೈಮ್ ಹೋದದಂತ ತುಂಬಾ ಒಂದು ಒಳ್ಳೆಯ ಫೀಲಿಂಗ್. ಹಾಗೆ ನೆಕ್ಸ್ಟ್ ಅಂದ್ರೆ ಕ್ರಾಫ್ಟಿನದ್ದು ಡ್ರಾಯಿಂಗ್ನದ್ದು ನಾವು ಎಲ್ಲ ಕಲ್ತದ್ದೆ. ಆದ್ರೆ ವಾಪಸ್ ನಾವು ಅದನ್ನು ರಿವೈಸ್ ಮಾಡಿದಾಗೆ ಆಯ್ತು ನನ್ಗೆ. ಅಂದ್ರೆ ನಂಬರ್ಸ್ ನಲ್ಲಿ ಚಿತ್ರ ಮಾಡೋದು, ಲೆಟರ್ಸ್ ನಲ್ಲಿ ಚಿತ್ರ ಮಾಡೋದು, ಹಾಗೇನೆ ಕನ್ನಡ ಅಕ್ಷರಗಳಲ್ಲಿ ಚಿತ್ರ ಮಾಡೋದು, ಇದೆಲ್ಲ ನನಗೆ ತುಂಬಾ ಇಷ್ಟ. ಡ್ರಾಯಿಂಗ್ ಕೂಡ, ಡ್ರಾಯಿಂಗ್ ಅಂದ್ರೆ ನನಗೆ ಒಂದು ಫೇವ್ರೇಟ್ ಒಂದು ಹಾಬಿ. ನೆಕ್ಸ್ಟ್ ಹೇಳಿದ್ರೆ ಆ ತಾಳೆ ಗಿಡದಲ್ಲಿ ಮಾಡಿದ್ದು ಭುವನಕ್ಕ ಅವರದ್ದಾಗಿ ನಂಗೆ ತುಂಬಾ ಇಷ್ಟ ಆಗಿದೆ. ಅಂದ್ರೆ ನಂಗೆ ಇಷ್ಟ ಆಗಿದೆ ಕ್ರಾಫ್ಟ್ಸ್ ಎಲ್ಲ, ಅದು ಒಂದು ಕ್ರಾಫ್ಟ್, ಹಾಗಾಗಿ ಅದು ಇಷ್ಟ ಆಯ್ತು. ಮತ್ತೆ ನಾವು ಅದನ್ನು ಸುತ್ತಿ ಹಾಕುವಾಗ ತುಂಬಾ ಕಷ್ಟ ಆಯ್ತು. ಲಾಸ್ಟಿಗೆ ಹೇಗಾದ್ರೂ ಆಯ್ತು, ಮತ್ತೆ ಅದರಲ್ಲಿ ತುಂಬಾ ಹೊಟ್ಟೆ ಎಲ್ಲ ಆಗಿತ್ತು ಅಷ್ಟೇ. ಹಾಗಾಗಿ ನಂಗೆ ಒಳ್ಳೆ ಫೀಲಿಂಗ್ ಆಗ್ತುಂಟು, ಅಂದ್ರೆ ಗುಡ್ ಫೀಲಿಂಗ್ ಆಗ್ತುಂಟು. ನೆಕ್ಸ್ಟ್ ಈಗಾದಂತದ್ದು ಪಿನ್ನ ಎಲ್ಲದ್ದು, ಅದು ಹಾಗೆ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನಮ್ಮಲ್ಲಿ ಮಾಡ್ಲಿಕ್ಕೆ ಹೇಳಿಲ್ಲ ಅವರು. ಅಗರ್ಬತ್ತಿದು ಮರ್ತೋಗಿದ್ದೆ, ಅದು ಹಾಗೆ ನನಗೆ ತುಂಬಾ ಇಷ್ಟ ಆಯ್ತು ಅಗರ್ಬತ್ತಿಯದು. ನಾನು ಫಸ್ಟ್ ಟೈಮ್ ಹಾಗೆಂತ ಕ್ಲೇ ಮಾಡೆಲ್ ಆಗಿಂತದೆಲ್ಲ ಸಿದ್ದು ಮಾಡೋದು, ಅದು ಹಾಗೆ ನನಗೆ ತುಂಬಾ ಇಷ್ಟ ಆಗಿದೆ. ಟೋಟಲ್ ಆಗಿ ಹೇಳಿದ್ರೆ ಎಲ್ಲಾ ಕಾರ್ಯಕ್ರಮಗಳು ನನಗೆ ತುಂಬಾ ಇಷ್ಟ ಆಗಿದೆ. ಈ ಕಾರ್ಯಕ್ರಮವನ್ನು ಇಟ್ಟಂತ ಭಾರತ ಸಮಾಜ ಸೇವಾ ಸಮಿತಿ ಎಲ್ಲರಿಗೂ ಪ್ರಾಯೋಜಕರಿಗೂ ನಾನು ಧನ್ಯವಾದ ಹೇಳ್ತಿದ್ದೇನೆ ಎಂದು ಹೇಳ್ತಾ ನನ್ನ ಈ ಪುಟ್ಟ ಧನ್ಯವಾದಗಳು. ನಿಮ್ಮ ಹೆಸರು ಹೇಳ್ಬಿಡಿ. ಹೆಸರು? ನಮಸ್ತೆ ಎವ್ರಿವನ್. ಈ 2 ದಿನದ ಮುಲ್ಪ ಕ್ಯಾಂಪ್ ಇತ್ತನ must attend, must motivated and must culturally new things. Lunch Manaspura must attend, must experience time ide pura mantarati attend time pura adittu. So must ಖುಷಿ ಆಗಿ ನಿಕ್ ಬರ್ತದೆ ನ್ಯೂ ಎಕ್ಸ್ಪೀರಿಯನ್ಸ್ ಲಕನ್ನ and so much enjoyed with friends. Thank you. ಸಾಂಕಾರು ಈ ಶಿಬಿರದ ಎನ್ನ ಮಗೆ ಅಂಚನೆ ಗಡ್ಡೆ ಜೋಕೆಯಲ್ಲಿ ಎನ್ನ ನೆತ್ತಿನ ಜೋಕೆಲ್ಲ ಲೆತುಂಬ ಬರ್ತಿದ್ದೆ ಬಾರಿ ಒಂಜಿ
ಖುಷಿತ ವಿಚಾರ. ಇಂದು ವರ್ಷ ನಡೆಸ್ತದೆ ಇಲ್ಲಿ ಜೋಕ್ಲೆಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಎಲ್ಲ ಒಂದು ಕ್ಲಾಸ್ ಕೊಡುವಂತ ಒಂದು ಸಲಹೆದೊಟ್ಟಿಗೆ ಈ ಶಿಬಿರನ ಸಂಯೋಜನೆ ಮಾಡ್ತಾನ ಮಾತಾ ಸಂಯೋಜಕ ಬಂಧುಗಳಿಗೆ ಎನ್ನ ಕೃತಜ್ಞತೆ ಪಟ್ಟದ್ದು ಅಂಚನೆ ಭಾಗವಹಿಸಿನ ಜೋಕಲ್ನ ಪೇರೆಂಟ್ಸ್ನ ಪರವಾಗಿ ಕುಲ್ಪದ ನಮ್ಮ ಸಮಾಜದ ಅಧ್ಯಕ್ಷರಿಗಳ ಅಂಚಿನ ಮಾತಾ ಕಾರ್ಯ ಐತ ಭಾರವಾಹಿಗಳ ಕೃತಜ್ಞತೆ ಪಟ್ಟದ್ದು ಎನ್ನ ಬಾತೆರ ಮುಗಿಪೋಯ ಜೈತಿ ವೇದಿಕೆ ಡಿತನಂಚಿನ ಅಂಚನೆಯನ್ನ ಗ್ರೂಪ್ನಂಚಿನ ಸರ್ವ ಬಂಧು ಬಾಂಧವರಿಗೆಲ್ಲ ಶುರುಕಾತೆ ಸೊಲ್ಮೆನ್ ಸಂದೈತ ಮಲ್ತೊಂದುಲ್ಲೆ ಅಂಚನೆ ಈ 2 ದಿನದ ಕ್ಯಾಂಪ್ ಅನುಭವ ಪಂಪನೆಲ್ಲ ನಿಗ್ಲ ಪುದರಿ ಇತ್ತೆಗ್ಲ ಇಂಗ್ಲೆ ಗೊತ್ತಾಗ್ತಿದೆ ಕಾರಣ ಈ ಶಿಬಿರ ಪಂಪನ ಬಜ್ಜಿ ಒಂಜಿ 2 ದಿನದ ಉಲೈ ಐನೇದವರ ಒಂಜಿ ವಾರದ ಮಾತ ಆಗ್ತನೆಂಡ ನಮಕ್ ಎಡ್ಡೆ ಒಂಜಿ ಸಂಬಂಧನ ನಮ್ಮ ಜೀವನ ಪರ್ಯಂತ ಮರಪರ ಆವಂದನಂಚಿ ಒಂಜಿ ಬಂಧನ ನಮಕ್ ಒರಿಪಾವು ತಿಳಿತಾಂಡೆ ಆಂಡಲ ನಿಗಲ್ನ ಒಂಜೊಂಜಿ ಮೋನೆಲ್ಲ ಇಂಗ್ಲ ಯಾಪಗುಲ ಮರಪಯ ನಿಗಲ ಈ ಚಿನ್ನದ ಚಿಲುಮೆದ ಈ ಒಂಜಿ ಕಲರ ಒಡು ಇಗ್ಲ ಎಂಕಲ ಬೇನೆನ 2 ದಿನ ಮರತ ಆತಲ ಒಂಜಿ ಬಾರಿ ಖುಷಿ ಅರಿತದೆ ನಿಗಲ ಎಂಕಲ ಜೋಕುಲ್ ಲೆಕ್ಕ ತೂಪುನ ಯಾನ ಎನ್ನ ಮಗೆ ಮಾತ್ರ ಶಿಬಿರ ಡುಲೇದಿ ಪಂಪುಜಿ ಸರ್ವ ಜೋಕುಲ್ನ ಎಂಕಿ ಎನ್ನ ಜೋಕುಲ್ಲದೆ ಮುಲ್ಪ ಫೀಲ್ ಆಗ್ತದೆ ಅಂಚನೆ ಶಿಬಿರ ಸುಮಾರು ಕ್ಯಾಂಪ್ ಎಲ್ಲ ಕಾಲೇಜ್ ఇప్పుడు పోతే ಯಾರು ಸ್ಟೂಡೆಂಟ್ ಆದಪ್ಪನಲ್ಲ పోతే ಟೀಚರ್ ಅದೆಲ್ಲ పోవొందిಲ್ಲ ಒಂಜೆ ಶಿಬಿರ ಪಂಡ ಒಂಜಿ ಮಿನಿಮಮ್ 5 days ಅಲ್ಲ ಇತ್ತನೆಂಡ ಎಡ್ಡೆ ಅದು ಅಂಚನೆ ಈ ಕೇಂದ್ರ ಸಮಿತಿದ ನನೊಂಜಿ ರಿಕ್ವೆಸ್ಟ್ ಪಂಡ ನಮ್ಮ ಸಾದಿ ತಪ್ಪು ನಂಚಿನ ಜವ್ವನಿ ಜೋಕ್ಲೆಗೆ ಯಾನ ಉದ್ದೇಶಿಸಿನ 15 ಕರಿನಂಚಿನ ಜೋಕ್ಲೆಗೆ ಒಂತೆ ಎಡ್ಡೆ ರೀತಿದ ಮಾರ್ಗದರ್ಶನ ನಮ್ಮ ಇದೆ ಕೊರಡ ಪಂಡದಾಯ ಪಂಡ ಜೋಕುಲು ತತ್ತಲು ಹೋಗೊಂದುಲ್ಲೇರು ತೂನಗ ಮಸ್ತ್ ಬೇಜಾರಾಗೊಂಡು ಈ ರೀತಿ ಇಲ್ಲ ಜೋಕುಲು ದಾಯಗಿಂಚಿನ ಭಾವನೆ ಉಲ್ಲೇರ ಪಂಡ ಗೊತ್ತಾಪುಜಿ ಸೊ ಅಂಚಿನ ಜೋಕ್ಲೆಲ್ಲ ಎಡ್ಡೆ ಸಾಧಿಗೆ ಕೊನಪಾಯರೆ ನಮಕ್ ತೀರು ಖಂಡಿತವಾದಲ್ಲ ನಮ್ಮ ಕೂಡ ಕೇಂದ್ರ ಸಮಿತಿಗೆ ತೀರು ಅಂಚಿನ ಒಂಜಿ ಸಾಧನೆಲ್ಲ ಮನ್ಪುಡು ಆಸೆ ಉಂಡು ಅಂಚನೆ ಬೊಕ್ಕ ಪನ್ನೀರ್ ನಾಲೆಜ್ಜಿ ಎಂಕೆ ಮಸ್ತ್ ಎಂಜಾಯ್ ಮತ್ತೆ ಒಂಜಿ ಬೇಜಾರು ಫುಡ್ ಬಾರಿ ಟೇಸ್ಟ್ ಇಟ್ಟನೆ ಬಟ್ ವೆಜ್ ಪಂಡ ಇದು ಭಯಂಕರ ವಿರೋಧ ಸೊ ಅವೇ ಒಂಜಿ ಬೇಜಾರು 2 ದಿನ ನಾನ್ ವೆಜ್ ಬಿಡುದು ಕೊಲ್ಲನ ಯಾನು ಮಾತ್ರ ಸಾಧನೆ ದಯಗೊಂಡ ಎಂಕ ಒಂಜಿ ದಿನಲ್ಲ ಒಂಜಿ ತುಂಡು ಉಂಗೆಲ್ಲ ಲೆಜ್ಜನೆ ಗಂಜಿ ಜಪ್ಪುಜಿ ಓಕೆ ಅಲ್ಲ ರಂಗುಲ ಒಂಜಿ ಕ್ಯಾಂಪುಡಿ ಕಲ್ತಿನಂಚಿನ ಒಂಜಿ ಅನುಭವ ನಮಕ್ ನಾನು ಎಲ್ಲ ಇಷ್ಟದಂಚನೆ ಜೀವಿಸೋಲಿ ಅದನ್ನ ನಮ್ಮ ಇಷ್ಟಗ ಮಾತ್ರ ಜೀವಿಸೋನೆ ಮಾತಿನ ಒಟ್ಟಿಗೆ ಉಪ್ಪುನಾಗ ತರಕಾರಿಗಳ ಅದನ್ನ ಉಪ್ಪುಂಚಿನೊಟ್ಟಿಗೆ ಉಂಪುನಾಗ ಗಂಜಿಗಳ ರುಚಿ ಉಂಟು ಪಟ್ಟದೆ ಮೂಲೆ ಅನುಭವ ಬರ್ತದೆ ಸೊ ನನಗ ನಮಗೆ ಇಂಚಿನಗೆ ಚಾನ್ಸ್ ದಿಕ್ಕಲ್ಲ ನನರ ಒಂಜಾಕ ಮಾತ ಬಾಕುಡೆಲ್ಲ ಒಂಜಾಕ ಬಾಕುಡ ಪನ್ಪನ ಆ ಒಂಜಿ ಹೆಮ್ಮೆ ನಮ್ಮ ಪ್ರತಿಯೊಂದೆಲ್ಲ ಉಪ್ಪಡೆ ಪಂಡದೆ ಅಂಚನೆ ಮಾತ ಜೋಕ್ಲೆಗಳ ಎಡ್ಡೆ ಲೈಫ್ ವಿಶ್ ಮತ್ತೊಂದು ಉಂಟವೆ ಅನುಭವದ ಪಾತ್ರ ಪಂಚಿನ ಶ್ರೀ ಸುರೇಖಾ ಹೇರೂರು ಬೆರೆಗೆ ನನ್ನ ಬಂಬುಡು ಈ ಒಂಜಿ ಚಿನ್ನದ ಚುಲುಮೆ ರಂಗುರಂಗಿನ ಚಿತ್ತಾರ ಪಂಪಿನ ಬಾರಿ ಪೂರ್ವದ ಬೀದಿನ ಸಲಹಾಸ ಶಿಬಿರ ಮಲ್ಪೊಡನಂಡ ಎಂದೊಂಜಿ ವ್ಯಕ್ತಿ ಪ್ರಮುಖ ಕೊಡುಗೆ ಆ ವ್ಯಕ್ತಿಯೇ ನಮ್ಮ ಈ ಶಿಬಿರದ ಸಂಚಾಲಕ ನಿರ್ದೇಶಕರಾಯಿನಂಚಿನ ಅಶೋಕ್ ಮಾಸ್ಟರ್ ಕೊಡ್ಲಮದರು ಅಂದರೆ ಬಾಕುಡ ಸಮಾಜದ ಮಾಜಿ ಅಧ್ಯಕ್ಷರಾದಲ ತನ್ನ ಕಾರ್ಯನಿರ್ವಹಿಸಲು ಬಾಕುಡ ಸಮಾಜ ಸಂಘಟನೆ ಮಲ್ತೊಂದು ಇದ್ದೇವೆ ಎಡ್ಡೆಡ್ಡೆ ಕಾರ್ಯಕ್ರಮ ಮಲ್ತೊಂದು ಬಾಕುಡ ಸಮಾಜಕ್ಕೆ ಒಂದು ಪ್ರೇರಣಾ ಕೊಡ್ಕೊಂಡಂಚಿನ ವ್ಯಕ್ತಿ ಅವರಿಗೆ ಸಂಘಟಕ ಸಮಿತಿದ ಪರವಾದ ಹಿರಿಯರನ್ನ ಸನ್ಮಾನ ಇದೆ ಸನ್ಮಾನ ಕಾರ್ಯಕ್ರಮ ವೇದಿಕೆ ನಡೆಪೈರುಂಡು ಸಂಘಟಕ ಸಮಿತಿದ ಮಾತ ಸದಸ್ಯರನ್ನ ಬೇರೆಗೆ ಬರ್ತದ ಸನ್ಮಾನ ಮಲ್ಪಡೋದು ಪಡೆದ ನಿಗಳ ಭಿನ್ನಾಯ ಮಲ್ತಂದು ಸಂಘಟಕ ಸಮಿತಿದ ಸದಸ್ಯರು ಸಂಘಟಕ ಸಮಿತಿಯ ಸದಸ್ಯರು ವೇದಿಕೆಗೆ ಪೂರ್ಣ ಪಡೆದ ಅಭಿನಯ ಮಾಡಿಕೊಂಡಿಲ್ಲ. ಈ ಸಹವಾಸ ಶಿಬಿರದ ರೂವಾರಿ ಈ ಸಹವಾಸ ಶಿಬಿರದ ನಿರ್ದೇಶಕರು ಆಯ್ನಂಚಿನ ಶ್ರೀ ಅಶೋಕ್ ಮಾಸ್ಟರ್ ಅವರಿಗೆ ಸಂಘಟಕ ಸಮಿತಿ ಪರವಾದ ಧನ್ಯವಾದ ಬೇರೆ ಚೋರಾಯನ ಕೈ ಚಪ್ಪಾಳದ ಮೂಲಕ ಅಭಿಮತವನ್ನು ಸೂಚಿಸುವ ಅಭಿನಯ ಮಾಡಿದ್ದಾರೆ.
ಸೋಮರು ಸನ್ಮಾನ ಸ್ವೀಕಾರ ಮಂತ್ರಿನ ಅಶೋಕ್ ಮಾನ್ಯತೆ ಗಣ್ಯರು ಕೊಡಲಾಲ್ಪಟ್ಟೆ ಶುಭಾಶಯನ್ನು ಕೊರಲು ನನ್ನ ದುಂಬುಕು ಶಿಬಿರದ ನಿರ್ದೇಶಕರಾಗಿನ ಶ್ರೀ ಅಶೋಕ್ ಮಾಸ್ಟರ್ ಕೊಡ್ಲಮುಗೂರು ಬೇರೆ ಎರಡ ಪಾತ್ರವನ್ನು ಪಡೆದ ನೇರಡ ಭಿನ್ನಾಯ ಮಾತನಾಡಿದರು. ವೇದಿಕೆ ಪುನಂಚನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನ ವಹಿಸಿನ ಬಾಕುಡ ಸಮುದಾಯ ಕೇಂದ್ರ ಸಮಿತಿಯ ಕೋಶಾಧಿಕಾರಿ ಶ್ರೀಯುತ ರಾಮಕಿಣಿಗಳಿದ್ದಾರೆ. ಈ ಕಾರ್ಯಕ್ರಮಗಳು ಉಪಸ್ಥಿತರು ಪಂಚಿನ ಎನ್ನ ಗುರುಕುಳು ಐನಂಚಿನ ಶ್ರೀಯುತ ಸುಖೇಶ್ ಶರ್ಮರೆ, ವೇದಿಕೆಯಲ್ಲಿ ಉಪಸ್ಥಿತಪಡಿಸಿನ ಸಮುದಾಯದ ಮಾತಾ ಗಣ್ಯ ವ್ಯಕ್ತಿಗಳೇ, ಬಾಕುಡ ಸಮುದಾಯದ ಪದ್ಯನ್ಮ ದೇವಸ್ಥಾನದ ಪ್ರತಿನಿಧಿಯಾದ ದೇವದ ಪಾತ್ರೆಯಾದ ಪಂಚಿನ ಶ್ರೀಯುತ ಪವನ್ ದೇವದ ಪಾತ್ರೆ, ಬಾಕುಡ ಸಮುದಾಯದ ಕೇಂದ್ರ ಸಮಿತಿಯ ಅಧ್ಯಕ್ಷರ ನೆಂಚಿನ ಶ್ರೀಯುತ ವಿಜಯ್ ಪಂಡಿತರೆ, ಅಂಚನೆ ಮೂರು ಬದ್ಧ ಸೇರಿದ ಪಂಚಿನ ಎನ್ನ ಆತ್ಮೀಯ ಮಿತ್ರರೇ, ಶಿಬಿರಾರ್ಥಿಗಳೇ, ಹಿರಿಯಕ್ಕಲೆ, ಮಾತ್ರೆಗಳ ಸೊಲ್ಮಿನ ಸಂದೈತ ಮತ್ತೊಂದು ಕೋಡೆದ ದಿನ ಪಂಡನೆಂಚನೆ ಡಾಕ್ಟರ್ BR ಅಂಬೇಡ್ಕರ್ ಮೇರ್ನ ಜನ್ಮದಿನ ತಾನು ಇಂಚಿನ ಒಂಜಿ ಎಡ್ಡೆ ಕಾನ್ಸೆಪ್ಟ್ ವಿಜಯ ಪಂಡಿತನ ಮನಸ್ಸಿಗೆ ಮೂಡಿದ ಬತ್ತನಾಗ ಐನ್ ಹಿಂದೆ ಆರೆ ಟ್ರಾನ್ಸ್ಲೇಟ್ ಮಾಡ್ತದೆ ನೆತ್ತ ಜವಾಬ್ದಾರಿ ದೇಪುರ ಪಂಪಂಚಿನ ಒಂಜಿ ಮಲ್ಲ ಹೊನೇನು ಕೋರ್ನಾಗ ಎನ್ನೆರ್ದ ಆಪಣಂಚಿನ ಸಹಕಾರನ ಕೊರಿಯ ತಯಾರುಳ್ಳೆ ಪಂಡದು ಅವೇ ಸಮಯಡು ಒಂಜಿ ರಡ್ಡ ಮೂಜಿ ದಿನದ ಕಾಲಾವಧಿಯ ಒಂಜಿ ಸಂಘಟಕ ಸಮಿತಿನ ರೂಪೀಕರಣ ಮಂತದೆ. ಆ ಸಮಿತಿ ನಿರ್ದೇಶಕರದ ಆಯ್ಕೆ ಮಂತದೆ. ಈ ಒಂಜಿ ಮಲ್ಲ ಕಾರ್ಯಕ್ರಮದ ಜವಾಬ್ದಾರಿನೇ ಈಗ ಒರಿಸಾನಾಗ ಕೇವಲ ಒಂದು ಎನ್ನ ಈ ಮಾತ್ರ ನೆತ್ತ ಪಿರೋಡು ಬೆಂದಿನ ಮಾತ್ರ ಈ ಸಂದರ್ಭಗಳು ಸ್ಮರಿಸೊಂದಿದೆ. ಯಾನೇನಿ ಈ ವೇದಿಕೆ ಬರ್ತದೆ ಮೈಕಲ್ ಎದುರು ಪಾತ್ರ ಪುನಃ ಎನ್ನ ಅನುಭವ ಪಡೆದಿರುತ್ತೆ. ಈ ಒಂಜಿ ಕಾರ್ಯಕ್ರಮ ಈತೊಂಜಿ ಎಡ್ಡ ರೀತಿಯಲ್ಲಿ ನಡಪಡಿಸಿದ ನೆತ್ತ ಪಿರೋಡು ನಮ್ಮ ಸಮುದಾಯ ಜೊತೆಗೆ ಇತರ ಸಮುದಾಯದಕ್ಕೂ ನಮ್ಮೊಟ್ಟಿಗೆ ಬೇತೆ ಬೇತೆ ರೂಪಗಳು ಸಹಕಾರ ಮಾಡಿದರೆ ಮಿಗಿಲಿನ ಮಾತ್ರ ಇಲ್ಲ ಸ್ಮರಿಸೊಂದು ಅಗ್ಲಿಗೆ ಸಂಘಟನೆದ ಪರವಾದ ಸ್ಮರಣಿಕೆಯನ್ನು ಕೊಡ್ಪುನಂಚಿನ ಒಂದು ಕೆಲಸ ಕಾರ್ಯ ಮಾಡ್ಕೊಡಬಂತ ಉದ್ದೇಶಗಳು ಏನು ಈಗಲೇ ಎದುರು ಬರ್ತದಲ್ಲೇ ಸುರುಕಾದ ರಾಜ್ಯ ಮಟ್ಟಗಳು ನಮ್ಮ ಸಮುದಾಯದ ಪ್ರತಿನಿಧಿಯಾದ ವರ್ಕ್ ಎಕ್ಸ್ಪೀರಿಯನ್ಸ್ ವಿಭಾಗಗಳು ರಾಜ್ಯ ಮಟ್ಟಗಳು ತಾಲೆಗರಿ ನೆದ್ದು ಬುಟ್ಟಿ ನಿರ್ಮಾಣ ಪಣಪಣ ಒಂಜಿ ವಿಭಾಗಗಳು ರಾಜ್ಯ ಮಟ್ಟಗಳು ಎ ಗ್ರೇಡ್ ಪಡೆನೆಂಚಿನ ಕುಮಾರಿ ಭುವನ ರುಕ್ಮಾಕರ ಕುಬನರು ಮೇರೆಗೆ ಸಂಘಟಕ ಸಮಿತಿಯ ಪರವಾದ ಅಭಿನಂದನಾ ಕಾರ್ಯಕ್ರಮ ದೀವೊಂದಿಲ್ಲ ಆದರೆ ವೇದಿಕೆಗೆ ಬರೋಡು ವೇದಿಕೆ ಕೂಡ ಗಣ್ಯ ವ್ಯಕ್ತಿಗಳು ಅವರಿಗೆ ಅಭಿನಂದನೆ ಮಾಡ್ಕೊಡ್ಬಾರ್ದು ಏನೊಂದಲ್ಲ. ರಾಜ್ಯ ಮಕ್ಕಳು ಇದು ಮಲ್ಲ ಒಂದು ಸಾಧನೆ ಮಾಡ್ಕೊಳ್ಳೋದ್ರಿಂದ ಅವು ಭಾರಿ ಮಲ್ಲ ಒಂದು ಸಾಧನೆ ಆಗುತ್ತದೆ. ಯಾಕಂದ ಇಂದಿನ ಒಂದು ಕ್ಷೇತ್ರಗಳು ನನಾತೆ ಜೋಗಳು ಮೆನ್ಗಳು ಮಾಡ್ಕೊಂಡಿದ್ದ ಉದ್ದೇಶಗಳು ಈ ಶಿಬಿರಾರ್ಥಿಗಳ ಎದುರು ಇಂದಿನ ಒಂದು ಅಭಿನಂದನಾ ಕಾರ್ಯಕ್ರಮ ಇರುವುದಿಲ್ಲ. ನನ್ನ ದುಂಬದ ವೇದಿಕೆಯಲ್ಲಿ ನಿಖಿಲ ಇಂದಿನ ಒಂದು ಅಭಿನಂದನೆ ಪಡೆಪಣಂಚಿನ ಮಾತಾ ಶಕ್ತಿಲ್ಲ ನಿಖಿಲಿಗೆ ಅನುಗ್ರಹಿಸಲು ಪಡೆಪಣಂಚಿನ ಪ್ರೇರಣದ ಪಾತ್ರದೊಟ್ಟಿಗೆ ಕುಮಾರಿ ಭೂಣ ಮೇರೆಗೆ ಅಭಿನಂದನೆ ಸಲ್ಲಿಸಲ್ಲ. ಅದೇ ರೀತಿ ಈ ಒಂದು ಕಾರ್ಯಕ್ರಮಗಳು ಇಲ್ಲಿಗೆ ಸಂಘ ಸಂಸ್ಥೆಗಳು ಎಡ್ಡ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಯಾನೆ ಸಂಘ ಸಂಸ್ಥೆದ ಪುದರ್ ಬಂದಾಗ ಆ ಸಂಘ ಸಂಸ್ಥೆದ ಪ್ರತಿನಿಧಿಗಳು ಬರ್ತದೆ ಇಂಗ್ಲಿಷ್ ಕೊಡ್ಕೊಂಡ ಸ್ಮರಣಿಕೆಯನ್ನು ಜನರು ಮಾಡೋದಕ್ಕೆ ಏನಲ್ಲ ಶುರುಕಾದ ನವಧಾರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಬೇಕೂರು ಶರತ್ ಬೇಕೂರು ಬರ್ತದೆ ಸ್ಮರಣಿಕೆ ಪಡೆಯೋಣ ಮಾಡಕ್ಕೆ ಇರೋದಿಲ್ಲ. ಇಲ್ಲೊಂದಿಗೆ ಫೋಟೋಗ್ರಾಫರ್ ಆದಲ್ಲ ಸಹಕಾರ ಬಂತಂದ್ರೆ ಶರತ್ ಬೇಕೂರು ಅರೆ ಸ್ಮರಣಿಕೆನೆ ಜೊತೆ ಮಾಡೋದಕ್ಕೆ ಇರೋದಿಲ್ಲ.
ಫ್ಯಾಮಿಲಿ ಕೃಷ್ಣನಗರ ಮಂಗಲ್ಪಾಡಿ, ಚಾಮುಂಡೇಶ್ವರಿ ಫ್ಯಾಮಿಲಿ ಕೃಷ್ಣನಗರ ಮಂಗಲ್ಪಾಡಿ, ಮಂಜುನಾಥ್ ಅಂಬಾರ್ ಬರ್ತದೆ ಸ್ಮರಣಿಕೆ ಬರಡು, ನಾಗಬ್ರಹ್ಮ ಫ್ರೆಂಡ್ಸ್ ಕ್ಲಬ್ ಕೊಟ್ಟವರು, ಚಾಮುಂಡೇಶ್ವರಿ ಫ್ಯಾಮಿಲಿ ಕೃಷ್ಣನಗರ ಮಂಗಲ್ಪಾಡಿ ಅಂತ ಬರಬಹುದು. ಮಂಜುನಾಥ್ ಅಮ್ಮನ ಮಂಗಲ್ಪಾಡಿ ಬೇರೆ ಸ್ಮರಣಿಕೆ ಬರಡು, NBFC ಕೊಟ್ಟಮಗರು, ನಾಗಬ್ರಹ್ಮ ಫ್ರೆಂಡ್ಸ್ ಕ್ಲಬ್ ಕೊಟ್ಟಮಗರಿಂದ ಪ್ರತಿನಿಧಿಯಾದ ಜಯರಾಮ ಕೊಟ್ಟಮಗರು, ಭೂಮಿಪುತ್ರ ಬೆಜ್ಜ ಏನಲ್ಲ ಸದಸ್ಯರು ಬಂದಿದ್ದನ್ನ ಸ್ಮರಣಿಕೆ ಬಂದಕ್ಕೆ ಹೋಗಲ್ಲ. ಭೂಮಿಪುತ್ರ ಬೆಜ್ಜ, ಬಾಪುಡ ಸಮಾಜ ಕೊಡ್ಲಮಗರು ಒಡೆಯ ಸಮಿತಿ, ಬಾಪುಡ ಸಮಾಜ ಕೊಡ್ಲಮಗರು ಒಡೆಯ ಸಮಿತಿ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಿರಿಯ ತರವಾಡು ಮನೆ, ಹಿರಿಯ ತರವಾಡು ಇಲ್ಲದ ಏನಾದ ಪ್ರತಿನಿಧಿ ಇದರ ಸ್ಮರಣಿಕೆ ಬಗ್ಗೆ ನೋಡು. ಹಿರಿಯ ತರವಾಡು ಮನೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಎರುಂಬಡಿಯಲು ತರವಾಡು ಮನೆ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಎರುಂಬಡಿಯಲು ತರವಾಡು ಮನೆ, ಶ್ರೀ ಉಳ್ಳಾಲ್ತಿ ನಾಗರಮ್ಮ ಕೋಮರಾಯ ದೇವಸ್ಥಾನ ಕೌಡೂರು, ಯುವ ಬಳಗ ಮತ್ತು ಸ್ಪಂದನ ಸಹಾಯ ನಿಧಿ ಶ್ರೀ ನಾಗರಮ್ಮ ಉಳ್ಳಾಲ್ತಿ ಕೋಮರಾಯ ಚಾಮುಂಡೇಶ್ವರಿ ದೇವಸ್ಥಾನ ಕೊಳಕ್ಕೆ ಉದ್ಯಾವರ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವಾಮಂಜೂರು ತರವಾಡು ಮನೆ, ಸ್ಮರಣಿಕೆಗೆ ಇಂಕೊಡಿಗೆ ಸಹಕಾರ ಮಂತ್ರಾಂಜನ ಶ್ರೀಮತಿ ಬೇಬಿ ತಾರನಾಥ್ ತಚನಿ, ಶ್ರೀಮತಿ ಬೇಬಿ ತಾರನಾಥ್ ತಚನಿ, ಅನಿಲ್ ಸುಜಾತ ಬೇಕೂರು, ಕೃಷ್ಣ ಎನ್ ಬಂಬ್ರಾಣ, ಕುಣಿತ ಭಜನದ ಸಂಚಾಲಕರು ಕೂಡ ಆಗಿದ್ದಾರೆ. ಕೃಷ್ಣ ಎನ್ ಬಂಬ್ರಾಣ, ಸಚಿನ್ ಬತ್ತೇರಿ, ಪಾರ್ವತಿ ಸಂತೋಷ್ ಬೇಕೂರು, ಈಗ ವಸ್ತುರೂಪದ ಸಹಕಾರ ಮಂತ್ರಾಂಜನ ವನಿತಾ ರಕ್ಷಿತ್ ಕೋಟ್ಯಾನ್ ಕೋಡಿಬೈಲು, ಸೋಮಯ್ಯ ಅಂಡ್ ಫ್ಯಾಮಿಲಿ ಇಚ್ಲಂಗೋಡು, ಸುಮಾ ರಾಜು ಛತ್ರಪಲ್ಲ, ಜಗನ್ನಾಥ್ ಕೋಡಿವೇಲು, ನಾರಾಯಣ ಆಚಾರಿ ಹೊಸಂಗಡಿ, ರೇಖಾ ಶರತ್ ಬೆಜ್ಜ, ಮುರಳಿ ಉಪ್ಪಳ, ಇಂತಿಯಾಸ್ ಉಪ್ಪಳ, ಜಿಮ್ ಮಾಸ್ಟರ್ ಫಯಾಜ್, ಮನೀಶ್ ಕೀರ್ತೇಶ್ವರ, ಅಸ್ತಾ ಚಿಂತನ್ ಮಂಜೇಶ್ವರ, ಪ್ರಸೀತಾ ಟೀಚರ್, ಉಷಾ ಟೀಚರ್ ಮಂಜೇಶ್ವರ, ಭಾಗ್ಯಲಕ್ಷ್ಮಿ ಹೊಳ್ಳ, ಪ್ರತಿಭಾ ಟೀಚರ್, ಸೌಮ್ಯ ಟೀಚರ್, ಅದೇ ರೀತಿ ಬೇತೆ ವಿದಟ್ಟು ಸಹಕಾರ ಮಂತ್ರಾಂಜನ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಸ್ಮರಿಸುವುದಿಲ್ಲ. ಒಡೆದಾದ ಮತ್ತು ರಾತ್ರಿ ಒಣಸದ ಪೂರ್ಣ ಖರ್ಚುನು ಕೊರ್ನಂಚಿನ ಒಡೆದಾದ ದಿನ ವೈವಾಹಿಕ
ಜೀವನದ ವಾರ್ಷಿಕ ಆಚರಣೆ ಮಂತ್ರಂಚಿನ ಶ್ರೀಯುತ ರಾಮ ಕಿನ್ನಿಗೋಡಿ ಮೇರೆಗೆ ಸ್ಮರಣಿಕೆ ಕೊಟ್ಟು ಮಾಡೋದಕ್ಕೆ ಏನಂದಲ್ಲ ರೇವತಿ ಟೀಚರ್ ಉದ್ಯಾವರ ಉದಯ ವೇದಾವತಿ ಸೋಂಕಾಲ್ ಮಂಗಲ್ಪಾಡಿ ಶ್ರೀಮತಿ ಸುಮಂಗಲ ಶಿವದಾಸ್ ಹೊಸೋಟ್ ಮಂಜೇಶ್ವರ ಏಕಾನಂದ ಮಂಗಳೂರು ತಾಲೀಮ್ ಮಾಸ್ಟರ್ ಮನಮೋಹನ್ ರೇಣುಕಾ ಅತ್ತಾವರ ಬಾಲಕೃಷ್ಣ ಅರ್ಕ ಫಾರ್ ದಿ ಪೀಪಲ್ ಸುರೇಶ್ ಮಂಗಲ್ಪಾಡಿ ಜೆಪಿ ಮಂಜೇಶ್ವರ ಶರತ್ ಆರಿಮಲೆ ಶ್ರೀನಿವಾಸ್ ಕರಿಬೇಲ್ ಎತ್ತ ಪ್ರತಿನಿಧಿಗಳಾಗಿದ್ದಾಗ ಮತ್ತದೆ ಸ್ಮರಣೆ ನೋಡು ಅಜಿತ್ ಬೆಜ್ಜ ಸವಿತಾ ಟೀಚರ್ ಬಜಿಂಗರ್ ಸುಹಾಸಿನಿ ಯಾದವ್ ಬೆಜ್ಜ ಸುಬ್ಬ ರಿಟೈರ್ಡ್ ಪೊಲೀಸ್ ಬಳ್ಳಕೂರು ಸುಬ್ಬಣ್ಣ ರಿಟೈರ್ಡ್ ಪೊಲೀಸ್ ಬಳ್ಳಕೂರು ಸ್ವಾತಿ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಚೌಕಿ ಕಾಸರಗೋಡು ಪದ್ಮನಾಭ ನೆತ್ತ ಜನ ನೆತ್ತ ಪ್ರತಿನಿಧಿಯರಲ್ಲಿ ಮತ್ತದ ಹೊರಗೆ ಸ್ಮರಣಿಕೆ ಅಂತ ನಾನು ಅಡ್ವೊಕೇಟ್ ಭರತ್ರಾಜ್ ಅಟ್ಟೆಗೋಡಿ ಶ್ರೀ ಕೃಷ್ಣ ಅಟ್ಟೆಗೋಡಿ ಕುಮಾರಿ ನಿವೇದಿನಿ ಟೀಚರ್ ಒಡ್ಡಂಬೆಟ್ಟು ವಿಶ್ವನಾಥ ಮಾಸ್ಟರ್ ಅಂಡ್ ಮೋಹಿನಿ ಟೀಚರ್ ಒಡ್ಡಂಬೆಟ್ಟು ಮೋಹಿನಿ ಟೀಚರ್ ವೇದಿಕೆ ಬರಡು ಮಂಜುನಾಥ್ ಕಾರ್ಲೆ ರಘುರಾಮ್ ಲಕ್ಷ್ಮಿ ಛತ್ರಪಲ್ಲ ಲಕ್ಷ್ಮಿ ಯಾರು ಬರ್ತದೆ ಸ್ಮರಣಿಕೆ ನಂತರ ಜೋಕುಳ ಯಾರು ಬರ್ತದೆ ಸ್ಮರಣಿಕೆ ಕೇಳೋದಲ್ಲ ಜಯರಾಜ್ ಮಾಸ್ಟರ್ ಚೂರಿತರ್ಕ ಸಹದೇವನ್ ಎಸ್ಎಂ ಎಲ್ಲು ಪಡ್ಕುವ ಸಂಗಡಿ ಪ್ರೇಮನಾಥ್ ಮಂಗಳೂರು ಶ್ರೀಮತಿ ಸುಮನಾ ಸದಾಶಿವ ಅಂಡ್ ಸಚಿನ್ ಕುಂಬ್ಳೆ ಜಾಹೀರಾತು ಮುಖಾಂತರ ಇವರೊಟ್ಟಿಗೆ ಸಹಕಾರ ಮಂತ್ರಂಜಿನ ಮೂಕಾಂಬಿಕಾ ಟ್ರಾನ್ಸ್ಪೋರ್ಟ್ ಮಾಡಕೇರಿ ಶ್ರೀಯುತ ಮಾಧವ ಪಾರದಳ ಮಾಸ್ಟರ್ ಚಿರಂತ್ ಜೆಪಿ ಬೇಬಿ ತ್ರಿಷಿಕಾ ವಿದ್ಯಾವರ ಗುರು ಜೋಶ್ರೀ ಡಾಕ್ಟರ್ ಉಷಾ ಅರುಣ್ ಮೀನಾದಿ ಕಿನ್ಯಾ
ಕುಮಾರಿ ಅಂಕಿತಾ ಜಯಶ್ರೀ ಕೊಡ್ಲಂಗೂರು. ಶ್ರೀ ಚಾಮುಂಡೇಶ್ವರಿ ಫ್ಯಾಮಿಲಿ ಕೃಷ್ಣನಗರ ಮಂಗಲಪಾಡಿ ನೆತ್ತ ಪ್ರತಿನಿಧಿಯಾದ ವಿಶ್ವನಾಥ ಕೊಡ್ಲಂಗೂರು ಮತ್ತು ಸ್ಮರಣಿಕೆ ಮಾಡೋದಕ್ಕೆ ಏನದಲ್ಲ ವಿಶ್ವನಾಥ ಕೊಡ್ಲಂಗೂರು ಚಾಮುಂಡೇಶ್ವರಿ ಫ್ಯಾಮಿಲಿ ಕೃಷ್ಣನಗರ ಮಂಗಲಪಾಡಿ ನೆತ್ತ ಪ್ರತಿನಿಧಿಯಾದ ಸ್ಮರಣಿಕೆ ಮಾಡೋದಕ್ಕೆ ಏನದಲ್ಲ ಮಾಸ್ಟರ್ ಹರ್ಷದೇವನ್ ಸಣ್ಣ ನಾಗಿನಿ ಪವನ್ ಎಲ್ಲು ಕೊಡಪು ಹೊಸಂಗಡಿ. ಅದೇ ರೀತಿ ಈ ಒಂಜಿ ಯಶಸ್ವಿ ಶಿಬಿರ ನಡ್ಕೊಂಡಿದ್ದ ಬೇತೆ ಬೇತೆ ಸಮಿತಿ ರೆಂಗೊಟ್ಟಿಗೆ ಸಹಕಾರ ಮಂತ್ರಿನ ಸ್ವಯಂ ಸೇವಕರಿಗೆ ಈ ಸಂದರ್ಭಗಳು ಸ್ಮರಿಸೋದಿಲ್ಲ. ಬ್ರಿಡ್ಜು ಬಲ್ಲಾರ್ ಆಹಾರ ಸಮಿತಿದ ಸಂಚಾಲಕರಾದ ಪೂರ್ಣ ರೀತಿಯ ಸಹಕಾರ ಮಂತ್ರಿನ ಬ್ರಿಡ್ಜು ಬಲ್ಲಾರ್. ಅದೇ ರೀತಿ ರಘುರಾಮ್ ಚಂದ್ರಪಲ್ಲ ರೇವತಿ ಹೊಸಂಗಡಿ ಚಂಚಲಾಕ್ಷಿ ಪೊಯ್ಯಕಂಡ ನಿರಂಜನ್ ಮಾಸ್ತರ್ ಕುಂಜತೂರು ಸುಮಿತ್ರಾ ಪಂಬ್ರಾಣ ಸುಜಾತಾ ಕಡಂಬಾರ್ ಸುರೇಖಾ ಹೇರೂರು ಶ್ರೀಮತಿ ರೇವತಿ ಹೊಸಂಗಡಿ 2 ದಿನಗಳ ಹೆಚ್ಚು ನಮ್ಮೊಟ್ಟಿಗೆ ಸಹಕಾರ ಮಾಡುತ್ತದೆ. ರೇವತಿ ಹೊಸಂಗಡಿ ಸುರೇಖಾ ಹೇರೂರು ಫೋಟೋಗ್ರಾಫರ್ ಆದ ನಮ್ಮೊಟ್ಟಿಗೆ ಸಹಕಾರ ಮಂತ್ರಿನ ವಿಶ್ವಾಸ್ ವಿಜಯ್ ಮಂಗಲ್ಪಾಡಿ ಅಕ್ಷಮಿತಾ ಬೆಜ್ಜ ರಕ್ಷಿತಾ ಕಾಜೂರು 2 ದಿನದಿಂಚೆ ಫೋಟೋಗ್ರಾಫರ್ ಅದೇ ಹವ್ಯಾಸಿ ಫೋಟೋಗ್ರಾಫರ್ ಅದೇ ನಿಂತ್ಕೊಂಡು ಪುಣಂಜ ಶ್ರೀತಾ ವಿಶ್ವಾಸ್ ದೇವರಾದ ಅನಾಥ ಎಡೆಟ್ಟೆ ಫೋಟೋಗ್ರಾಫರ್ ದಿ ಪುಣಂಜನ ಯೋಗ ಭಾಗ್ಯ ತಿಕಡ ಪುಣಂಜನ ದೇವರ ನಟನೊಂದು ರಕ್ಷಿತಾ ಕಾಜೂರು ಅದೇ ರೀತಿ ಕೋಡೆಯದೆ ಇನಿ ಮುಟ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಸಮಾರೋಪ ಕಾರ್ಯಕ್ರಮಕ್ಕೂ ನಮ್ಮೊಟ್ಟಿಗೆ ಮಾಧ್ಯಮ ಮಿತ್ರರಾದ ಉಪಂಚನ ನಮ್ಮ ಧ್ವನಿನಿಂದ ಸಿಬ್ಬಂದಿ ವರ್ಗದ ವೇದಿಕೆ ಬರ್ತದೆ. ಸ್ಮರಣಿಕೆ ದೇವರ ಮಾಡೋದಕ್ಕೆ ಏನಲ್ಲ ಶ್ರೀತಾ ಮನೋಜ್ ಮಂಜೇಶ್ವರ ವೇದಿಕೆ ಬರೋದಿದ್ದಾರೆ. ಸೂಚನೆ ಕೊಡ್ತಿದ್ದ ಈ ವಾದದ ಸುತ್ತ ಕೆಲವೊಂದು ಜಾನ್ಮೆ ಲೆಕ್ಕಲೆ ಪ್ರದರ್ಶನ ಮಾಡ್ತಿದ್ದ ಐಗೆ ಸರಿಯಾದ ಉತ್ತರ ಪೆಟ್ಟಿಗೆ ಪಾತ್ರ ಎಂಗ್ಳೆ ಏರ್ ಉತ್ತರ ಸರಿಯಾದ ಬರಕರ ಅಲ್ಲಿಗೆ ಬಹುಮಾನ ಕೊಡ್ಬೇಕು. ಈ ಬಹುಮಾನ ಪಡೆಯಂಚಿನ LP ವಿಭಾಗಗಳು ಪೃಥ್ವಿಕ್ PS ವೇದಿಕೆ ಬರ್ತದೆ. ಬಹುಮಾನ ಪಡೆಗಳು ಪೃಥ್ವಿಕ್ PS. ಅಂಕಿತಾ UP ವಿಭಾಗಗಳು ಪವನ್ ರಾಜ್
ಸುದೀಕ್ಷಾ. ಹೈಸ್ಕೂಲ್ ವಿಭಾಗಗಳು ರಿತೇಶ್ ಕಾಜೂರು. ಈ ಶಿಬಿರಗಳು ಎಲ್ಲಿಯ ಪ್ರಾಯದ ಬಾಳೆ ಆದ್ರೆ ಈ ಶಿಬಿರಗಳು ರಟ್ಟು ದಿನ ನಮ್ಮೊಟ್ಟಿಗೆ ಉಪನಂಚಿನ ಚಿರಂತನ ವೇದಿಕೆ ಬರ್ತದೆ. ಸ್ಮರಣಿಕೆ ಕೇಳೋದಿಲ್ಲ. ಚಿರಂತನ ನಿರಂಜನ ನಿರಂಜನ ಸಾರಿ ನಿರಂಜನ ನಿರಂಜನ ಎಂಗ್ಲ ಈ ಒಂದು ಶಾಲೆನ ಆಯ್ಕೆ ಮಾಡ್ಕೊಂಡಾಗ ಪೂರ್ಣ ರೀತಿಯ ಸಹಕಾರದೊಟ್ಟಿಗೆ ಎಡ್ಡೆ ಮನಸ್ಸಲ್ಲಿ ಒತ್ತುದು ಶಾಲೆನೇ ಎಂಗ್ಲಿಗೆ ಒದಗಿಸಿ ಕೊಡ್ತಾನೆ ಮಾತ್ರ ತಂದೆ ಸ್ವತಃ RP ಆದೆ ಒಂಜಿ ಗೌರ್ಮೆಂಟ್ ಶಾಲೆ ಆ ಶಾಲೆ ಪುಣಂಚಿನ ಜೋಗ್ಲೇನೆ ರಾಜ್ಯ ಮೊಟ್ಟ ಬೇತೆ ಬೇತೆ ವಿಭಾಗದ ಕೊಂಡಂಚಿನ ಸುಖೇಶ್ ಸರ್ ನೆತ್ತ ಒಂಜಿ RP ಆತರ ಎಂಗ್ಲೊಟ್ಟಿಗೆ ಭಾಗವಹಿಸಿರಿ. ಅರೆಗಳ ಯಾನೆ ಸಂಘಟಕ ಸಮಿತಿ ಬರುವಂತೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುವಂತೆ ಅಂಜನೆ ಧನ್ಯವಾದಗಳು ಸಲ್ಲಿಸುವಂತದಲ್ಲೇ ಅದೇ ರೀತಿ ಕೋಡೆಂತೆ ಇನ್ನು ಮುಟ್ಟ ಎಂಗ್ಲೊಟ್ಟಿಗೆ ಪುಣಂಚಿನ ಕುಶಲಾಕ್ಷಿ ಮೇಡಮ್ ಕುಶಲ ಟೀಚರ್ ವೇದಿಕೆ ಬರಡು ಸ್ಮರಣಿಕೆ ದೊಡ್ಡ ಮಾಡೋದಕ್ಕೆ ಏನಲ್ಲ. ಸ್ಮರಣಿಕೆಯನ್ನು ಒಬ್ಬ ಸರ್ಟಿಫಿಕೇಟ್ ಅನ್ನು ತೆತ್ತ ನೋಡು. ಸುರುವಾದ ನಿಖಿತಾ ಹೊಸಬೆಟ್ಟು ಮಂಜೇಶ್ವರ. ನಿಖಿತಾ ಹೊಸಬೆಟ್ಟು ಮಂಜೇಶ್ವರ. ನಂದಿತಾ ಹೊಸಂಗಡಿ ಹೊಸಂಗಡಿ. ಜಯಲಕ್ಷ್ಮಿ ಮ್ಯಾಂಗ್ಳೂರ್. ಮಾತೆಲ್ಲ ಚಪ್ಪಾಳೆ ಕಟ್ಟದ ಪ್ರೋತ್ಸಾಹ ಮಾಡ್ಕೊಡು. ಒಬ್ಬೆ ಬಾರೊಚ್ಚಿ ನಿಗನ್ನ ಕ್ಲಾಪ್ಸ್ ಉಂಡಾದ ಎಕಡೆ ಕಲ್ಪಾದ್ ನಾ ಕೋಣೆ ಕಲ್ಪಾದ್ ನಾ ಕ್ಲಾಪ್ಸ್ ಪಾಡ್ನ ಮಾತೆಲ್ಲ ಸಪೋರ್ಟ್ ಮಾಡ್ಕೊಡು. ಪವನ್ ರಾಜ್ ಕುಲೂರು. ನಿರಂಜನ ಕೊಡ್ಲಮುಗರು. ನಿರಂಜನ ಕೊಡ್ಲಮುಗರು. ಚಿರಂತನ ಕೊಡ್ಲಮುಗರು. ಚಿರಂತನ ಕೊಡ್ಲಮುಗರು. ವಿಜೇಶ್ ಕುಮಾರ್ ಕುಬನೂರು. ವಿಜೇಶ್ ಕುಮಾರ್ ಕಿಶೋನ್ ರಾಜ್ ಅಟ್ಟೆಗೋಳಿ. ಹಿತೇಶ್ ಮ್ಯಾಂಗ್ಳೂರ್. ಹಿತೇಶ್ ಮ್ಯಾಂಗ್ಳೂರ್.
ಅಡ್ಕ ಚೈತ್ರ ವೀರನಗರ ಅಡ್ಕ ಚೈತ್ರ ವೀರನಗರ ಅಡ್ಕ ಅಂಕಿತಾ ಅಶೋಕ್ ಕೊಡ್ಲಮಗರು ಅಂಕಿತಾ ಅಶೋಕ್ ಕೊಡ್ಲಮಗರು ಸನವ್ಯ BS ವೀರನಗರ ಅಡ್ಕ ಸನವ್ಯ ಶ್ರಾವ್ಯ ಪರಂದಲ ಶ್ರಾವ್ಯ ಪರಂದಲ ಮೋಕ್ಷಿತ್ ಕಡಂಬಾರ್ ಮೋಕ್ಷಿತ್ ಕಡಂಬಾರ್ ಮೋಕ್ಷಿತ್ ಕಡಂಬಾರ್ ಸಿಂಚನ ಸಂತಡ್ಕ ಸಿಂಚನ ಸಂತಡ್ಕ ವರ್ಷಿತ್ ಕಡಂಬಾರ್ ವರ್ಷಿತ್ ಕಡಂಬಾರ್ ದಿಶಾಂತ್ ಪ್ರವೀಣ್ ಮ್ಯಾಂಗ್ಳೂರ್ ದಿಶಾಂತ್ ಪ್ರವೀಣ್ ಮ್ಯಾಂಗ್ಳೂರ್ ಶ್ರೇಯಾ ಕೆ ಚಕ್ರಂಪಲ್ಲ ಶ್ರೇಯಾ ಕೆ ಚಕ್ರಂಪಲ್ಲ ಸುದೀಕ್ಷಾ ಬೆಚ್ಚ ಸುದೀಕ್ಷಾ ಬೆಚ್ಚ ಸುದೀಕ್ಷಾ ಬೆಚ್ಚ ಸುಚಿತಾ ಜಯರಾಮ ಕುಣಿಬೈ ಸುಚಿತಾ ಜಯರಾಮ ಕುಣಿಬೈ ಕೀರ್ತನ ಚಂದ್ರಹಾಸ ಕತ್ತರಿಕೋಡಿ ಕೀರ್ತನ ಚಂದ್ರಹಾಸ ಕತ್ತರಿಕೋಡಿ ಕೀರ್ತನ ಚಂದ್ರಹಾಸ ಕತ್ತರಿಕೋಡಿ ವರ್ಷಿತ್ ಹೇರೂರು ವರ್ಷಿತ್ ಹೇರೂರು ಪ್ರತ್ವಿಕ್ PS ಹೇರೂರು ಪ್ರತ್ವಿಕ್ PS ಹೇರೂರು ರಿಷಿಕಾ ಕಾಸರಗೋಡು ರಿಷಿಕಾ ಕಾಸರಗೋಡು ಮೋಕ್ಷಿತಾ ಬಲ್ಲಕ್ಕೂರು ಮೋಕ್ಷಿತಾ ಬಲ್ಲಕ್ಕೂರು
ಯಶಸ್ವಿನಿ ಚಕ್ರಂಬಳ್ಳ. ಪ್ರತ್ವೇನ್ ಪ್ರವೀಣ್ ಉರ್ವಾ ಸ್ಟೋರ್ ಮಂಗಳೂರು. ಪ್ರತ್ವೇನ್ ಪ್ರವೀಣ್ ಉರ್ವಾ ಸ್ಟೋರ್ ಮಂಗಳೂರು. ಶಾನ್ವಿ ಹೇರೂರು. ರಜಿತೇಶ್ ಕುಳೂರು. ರಜಿತೇಶ್ ಕುಳೂರು. ಅಕಿ ಮಾತೆರ್ಲ ಎದುರು ಬರ್ತದೆ ಉಂಟುಲೆ ಸಾಲಾದ ಜೋಕ್ಲು ಶಿಬಿರದ ಪಾಲ್ಪಡಿ ನಂಚಿನ ಜೋಕ್ಲೆಗೆ ಏರಕ್ಕೆ ಸ್ಮರಣಿಕೆ ತಿಕ್ಕೀಜಿ ಅಕಿ ಮಾತೆರ್ಲ ಸಾಲಾದ ಬರ್ತದ ಮೊಳುಂಟ್ಲೆ Hitesh EF Hitesh Mangalore. अखिल अड़का वीरनगर गहन चक्रंपल्ला गहन चक्रंपल्ला गहन चक्रंपल्ला ಚಿನ್ನರ ಚಿಲುಮೆ ರಂಗು ರಂಗಿನ ಚಿಟ್ಟಾರ ಪಂಪಿನ ಒಂಜಿ ಬಿದಿನ ಸಹವಾಸ ಶಿಬಿರದ ಕಡೆತ ಹಂತದ ನಮ್ಮ ಮಾತೇ ಇಲ್ಲವಲ್ಲ ಜೋಕ್ಲು ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆ ಮಾಡ್ಕೊಡು ಬಂದು ಈ ಕಾರ್ಯಕ್ರಮಕ್ಕೂ ಆಗ ಬತ್ತಿನಂಚಿನ ಕುಡ್ಲದ ಅತ್ತಾವರದ ಸೆಷನ್ನೆ ಬತ್ತದ ಮೇರೆಗೆ ಕೇಂದ್ರ ಸಮಿತಿ ಅಂಚಿನ ಚಿನ್ನರ ಚಿಲುಮೆ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಂದದ್ದು ಸೋಮಲು ಅಕ್ಷತಾ ಬೆಚ್ಚ ಮೇರೆ ಚಿನ್ನರ ಚಿಲುಮೆ ರಂಗುರಂಗಿನ ಚಿತ್ತಾರ ಪಂಪಿನ ಬೀದಿನ ಶಿಬಿರ ಕೋಡೆ ಕಾಂಡೆ ಉದೀಪನದ ಲೆಸೆದು ಪಕ್ಕ ವಿವಿಧ ಕಾರ್ಯಕ್ರಮದೊಟ್ಟಿಗೂ ಇನಿ ಬಯ್ಯದ ಮುಗಿತಲದ ಲೆಸೆದು ನಮ್ಮಲ್ಲ
ಈ ಮುಗಿತಲದ ಲೇಸದ ಗುರುಕಾರ್ಮೆ ವಯಸ್ಸಿನಂಚಿನ ಶ್ರೀ ರಾಮ ಕಿನ್ನಿಗೋಳಿ ಎಂದರೆ ಮುಗಿತಲದ ರೆಡ್ಡಿ ಮದಿಪುಣಕರೋಡನ್ನು ಪಡೆದ ಎರಡು ಅಭಿನಯ ಮಾಡ್ತಿದ್ದಾರೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮಂಜೇಶ್ವರದ ಪುಣ್ಯ ಮಲೆಯಾಳತಿನ ಅನಂತೇಶ್ವರ ದೇವರನ್ನ ಪಾದಪೂರ್ವ ಅಡ್ಡಗುರಲು 1850 ಮಾತಾ ದೈವಗಳ ಕೊಡ್ಲಾಡೊಂದು ಅಂಜನೆ ಹಿರಿಯಕೈಗಳ ಸ್ಮರಿಸೊಂದು ಬಾಕುದ ಸಮಾಜ ಸೇವಾ ಸಮಿತಿ ಅಂಜನೆ ರಂಗಚೇತನ ಬ್ರಿಟಿಷರ್ ಕಾಸರಗೋಡು ನತ್ತ ಸಹಭಾಗಿತ್ವ ನಡೆಸಿದ ಜನವರ ಕೆಲವೇ ಬಂದಿನ ಈ ಒಂದು ಕಾರ್ಯ ಈ ಒಂದು ಶಿಬಿರ ಪ್ರತಿದಿನ ಪ್ರತಿದಿನ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಸಭ್ಯ ರೀತಿಯಲ್ಲಿ ಇರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ನಿಮಗೆ ಐಸ್ ಕ್ರೀಮ್ ಬರ್ತಾ ಇದೆ, ಅದನ್ನು ಸಭ್ಯ ರೀತಿಯಲ್ಲಿ ಇರಬೇಕಾಗಿ ನೀವು ಕೇಳ್ಕೊಳ್ತಾ ಇದ್ದೇವೆ. ಜನವರ ಕೆಲವೊಮ್ಮೆ ಈ 2 ದಿನದ ಶಿಬಿರದ ಕಾರ್ಯಕ್ರಮ ಸಮಾರಂಭ ಇಲ್ಲಿ ನಡೆದುಕೊಂಡು ಈ ಸಮಾರಂಭದ ವೇದಿಕೆಯಿಂದ ಮಾತಾ ಗಣ್ಯರುಗಳು ಅಂಜನೆ ಈ ಸಾಗದ ಮುಖ್ಯ ಪಾತ್ರಗಳು ನಮ್ಮ ಸಮಾಜದ ಮಾತಾ ಗಣ್ಯರುಗಳು ಅಂಚನೆ ನಮ್ಮ ಸಮಾಜ ಬಾಂಧವ್ಯಗಳ ಅಂಚನೆ ಈ ಶಿಬಿರ ಭಾಗವಹಿಸಿನ ಅಂಚಿನ ಶಿಬಿರಾರ್ಥಿ ಜೋಕ್ಲೆಗಳ ಮಾತಾಡಿಗಳ ಒಂದನ್ನು ಹೊಂದ್ಕೊಂಡು ಈ ಒಂದು ಶಿಬಿರ ನಮ್ಮ ಸೇವಾ ಸಮಿತಿಯ ವತಿಯಿಂದ ಆಯೋಜನೆ ಮಾಡುತ್ತಿದ್ದ ಇದರಲ್ಲಿ ತೀರ್ಮಾನಕ್ಕೆ ಇಡೀ ನಮ್ಮ ಸಮಾಜಕ್ಕೂ ಮತ್ತು ಆಮಂತ್ರಣ ಪತ್ರಗಳು ಮುಟ್ಟಾಗ ಆಂಡಲ ಒಂದು ಸೇರಿದ ಜನಕ್ಕೂ ಭಾರಿ ಕಡಿಮೆ ಇತ್ತೆ ಒಂದು ಸಂದೇಶ ಮುಟ್ಟಾಡಿದಾಗ ಬಂದದ್ದು ಮೊಬೈಲ್ ಮೆಸೇಜ್ ಮಾಡೋ ಇಡೀ ನಮ್ಮ ಸಮಾಜಕ್ಕೆ ಮುಟ್ಟಿದ ವ್ಯವಸ್ಥೆಯನ್ನು ಆಂಡಲ ಒಂದು ಬರ್ತಿನ ಇದನ್ನು ಭಾರಿ ಕಮ್ಮಿ. ಈ ಜೋಗಳಿಗೆ ಈ ಒಂದು ಶಿಬಿರದ ಏಕೋ ಪ್ರಯೋಜನ ಉಂಟು. ಖಾಲಿ ಒಂದು ಪಾಠ ಕಲ್ತರೆ ಇತರ ಚಟುವಟಿಕೆಗಳು ಭೌತಿಕ ಬೆಳವಣಿಗೆ ಬೆಳವಣಿಗೆ ಇಂಚಿನ ಶಿಬಿರಗಳು ಭಾಗವಹಿಸಿ ಎರಡನ್ನಲ್ಲ ಅಥವಾ ಬುದ್ಧಿ ಭೌತಿಕ ಬೆಳವಣಿಗೆ ಹಾಕುದು ಅವೇ ಅತ್ತಂದ್ರೆ ಗುಂಪು ಆ ಒಂದು ಸರ್ಟಿಫಿಕೇಟ್ ಜೋಗ ದಯಮಾಡಿ ಗತಿಗಳು ಹೋಗೋಣ ಇದಕ್ಕೆ ಏಕೋಗಲ್ಲ ಉಪಯೋಗ ಹಾಕುದು ಏನ ಒಂದು ಹಾಲು ಕಡೆ ಇನಿ ಕೊಟ್ಟಿನ ಪ್ರಶಸ್ತಿ ಪತ್ರ ಉಂಡತ್ತೆ ಐದು ಪೂರ್ಣಿಕ ಗತಿಗಳು ಒಂದು ಕಾಲವಧಿಗಳಿಗೆ ಉಪಯೋಗ ಹಾಕೋದು ದಯಮಾಡಿ ಶಿಬಿರಾರ್ಥಿ ಜೋಗು. ಅದೇ ರೀತಿ ನಮ್ಮ ಸಮಾಜದ ಈ ಒಂದು ನೆಟ್ಟು ಜೋಗಲು ಭಾಗವಹಿಸಲು ಗಾಳಿ ಹಾಕಿರ್ತೀನಿ ಕುಲೂರುಡೆ ಯಾರು ಪ್ರತಿಯೊಂದು ಹೋಗಂಡೆ ಒಂದೊಂದು ಮೂಜಿ ಜೋಗಲು ಶಿಬಿರಕ್ಕೂ ಸೇರಲು ಒಳ್ಳೆ ಖಾಲಿ ಮೊಬೈಲ್ ಮತ್ತೊಂದು ಈ ರಜತ ಟೈಮ್ ಗೊಬ್ಬರ ಇದು ಶಿಬಿರ ಒಳ್ಳೆದು ಬಂದ ಬೇರೆ ಗೊತ್ತಿದ್ದರು ಅವು ಇಲ್ಲದಕ್ಕೂ ಪಂಡದ ಆಗಿ ನಮ್ಮ ಈ ಶಿಬಿರಕ್ಕೂ ಜೋಗಲ ಹೊಸ ಒಂದು ಫೋನಿನ ಕಡಗಳು ಕಡೆ ಮೂಜಿ ಜೋಗಲು ಇವತ್ತು ಒಳ್ಳೆ ವಸ್ತುಕ್ಕೆ ಪ್ರಯೋಜನ ಈ ಪ್ರಯೋಜನ ನಾನು ಇದರ ಗುಂಪುಗಳ ಜೀವನಗಳು ಅಳವಡಿಸಿಕೊಂಡು ಎಡ್ಡ ವಿದ್ಯಾರ್ಥಿಗಳು ಹಾಗೂ ಇದರ ಎಡ್ಡ ಉದ್ಯೋಗಗಳು ಪಡೆಯಲಿ. ಬೆಂಕಟ ಹವ್ಯಾಸ ಪ್ರತಿಯೊಂದು ವಸ್ತುಗಳನ್ನು ಕಲ್ಪನೆ ಹವ್ಯಾಸ ವಿಕಲಾಂಗಿನ ಶಿಬಿರ ಸಿಕ್ಕಿದ್ದೀವಿ. ಇದು ಉದಾಹರಣೆಗೆ ಪೇಪರ್ ಒಂದು ವೈರ್ ಬ್ಯಾಗಿತ್ತು ದುಂಬು ಹೋಗುವ ವಿಷಯದ ಕಲ್ಪನಾ ಆಸಕ್ತಿ ಮನೆಗಳಿಗೆ ಅವನು ಉಚ್ಚಿನ ಮೊರ ಕಲ್ಪನೆ ಬೇಕಂದು ವೈರ್ ಬ್ಯಾಗ್ ಅಂಚನೆ ಸಾಬೂನು ತಯಾರಿ ಪೂರ್ಣ ಕಲ್ಪನೆ ಅಂಚನೆ ಒಂದು ಆಸಕ್ತಿ ಬಟ್ ಸ್ಕ್ರೀನ್ ಬಿಲ್ಡಿಂಗ್ ಒಂದು ಬಾರಿ ಆಸಕ್ತಿ ಇರ್ತದೆ. ಅದೇ ರೀತಿ ಸ್ಕ್ರೀನ್ ಬಿಲ್ಡಿಂಗ್ ಒಂದು ಟ್ರೈನಿಂಗ್ ಬಂದು ಅದಕ್ಕೆ ಇನ್ವಿಟೇಷನ್ ಅಂಚಿನ ಕೊಡ ನೋಡ್ಕೊಂಡಿರ್ತಾರೆ ಅಂಚೆ ಅದು ಜೋಗಲೆ ಇದಕ್ಕೆ ಆಸಕ್ತಿ ನಿಲ್ಲಬಹುದು ಇದಕ್ಕೆ ದಾರಿಗಳು ಪಂಚಾಯತಿ ಮರತುಕೊಳ್ಸಿ ಈ ಒಂದು ಹೆಂಚಿನ ಕಲ್ಗಾರ ಅವೇ ನಿಖಲ ಒಂದು ಪುನರಾವರ್ತನೆ ಎಲ್ಲ ಅಭ್ಯಾಸ ಒಂದು ಮುಂದುವರಿಸಿಕೊಂಡು ನಿಖಲ ಜೀವನ ತುಂಬ ಉಪಯೋಗ ಉಂಟು. ದಯಮಾಡಿ ಮಾತಾ ಶಿಬಿರಾರ್ಥಿ ಜೋಗಲ ಬಂದ್ಕೊಂಡು ಅಂಚನೆ ನನಗೆ ಕೆಲವೊಂದು ಯೋಜನೆ ನಮ್ಮ ಸಮಾಜದ ಸೇವಾ ಸಮಿತಿ ಅಧ್ಯಕ್ಷರು ಕೆಲವೊಂದು ಯೋಜನೆಯನ್ನು ಮಾಡಿದ್ದಾರೆ. ಈ ಒಂದು ಯೋಜನೆಗೆ ನಮ್ಮ ಸರ್ವ ಸಮಾಜ ಬಾಂಧವರು ಮಾತ್ರ ಹೆಚ್ಚಿನ ಸಂಖ್ಯೆಯ ಅಡಗಟ್ಟು ನಮ್ಮ ಇಡೀ ಸಮಾಜದ ಸಮಿತಿಗೆ ಒಳ್ಳೆ ಕಾರ್ಯಗಳು ನಡಪುವುದಲ್ಲ ಸಂಪೂರ್ಣ ಬೆಂಬಲ ಕೊಂಡು ಆ ಕಾರ್ಯ ಪ್ರತಿ ಕಾರ್ಯ ಯಶಸ್ಸು ಮಾಡಿಕೊಳ್ಳಲು ಬಳಸಿ ಈ ಒಂದು ನಮ್ಮ ಶಿಬಿರ ನಡಪದ ವ್ಯವಸ್ಥೆ ಬರಲಿನ ಈ ಸಾಲದ ಮುಖ್ಯೋಪಾಧ್ಯಾಯರಿಗೆ ಒಂದನ್ನು ಪ್ರತಿನಿಧಿನ ಮಾತ್ರ ಸಮಾಜ ಬಾಂಧವರಿಗೆ ನಿತ್ಯ ಏರುವಂತ ಪ್ರೋತ್ಸಾಹ ಮಂದಿರ ತನು ಮನ ಧನ ಸಹಕಾರ ಕೊಟ್ಟು ಈ ಒಂದು ಶಿಬಿರ ಯಶಸ್ವಿ ಜೋಕುಲೊಟ್ಟಿಗೆ ಬೇರೆ ಮಸ್ತ್ ಖುಷಿ ಆಗ್ತದೆ.
ಫಸ್ಟ್ ನಮ್ಮ ಜೋಕುಲು ನೆಟ್ಟು ಭಾಗವಹಿಸಿದ್ದೇನೆ ಅಕ್ಲೆಗ್ ಬೋರ್ಡ್ ಆಫ್ ನಂಚಿನ ಕೆಲವೊಂದು ಟ್ಯಾಲೆಂಟಿನ ಮನಸ್ಸಿನಂತೆ ಕೆಲವೊಂದು ಕರಕುಶಲ ದೀಪ ಕೆಲವು ವಿಷಯ ಕೂಡ ಮಸ್ತ್ ಪೊಗ್ಲುಡು ನಮಕ್ ಮೂಲು ಮತ್ತಿನಂಚಿನ ಬಿನ್ನೇರ ಅಕ್ಲೆಗ್ ತೆರಿಪಾದು ಕೊಡ್ತೇವೆ. ಅದೇ ರೀತಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ರಾಮ ಕಿನ್ನಿಗೋಳಿ ಇವರಿಗೆ ಧನ್ಯವಾದ ಸಮರ್ಪಣೆ. ಅದೇ ರೀತಿ ತುಳಸಿದಾಸ್ ಮಂಜೇಶ್ವರ್, ದಿನೇಶ್ ವಿ, ಹರೀಶ್ ಮಾಸ್ಟರ್, ಕೆ ನಾರಾಯಣ್, ಸುಕೇಶ್ ಮುಖ್ಯೋಪಾಧ್ಯಾಯರು, GWLPS ಮಂಜೇಶ್ವರ, ಹರೀಶ್ ಸಳಾಯ ವಡಬೆಟ್ಟು, ಭಾಸ್ಕರನ್ ಪಚ್ಚರಂಪಾರೆ, ಶ್ರೀಮತಿ ಸುಜಾತ ಬಳ್ಳಿಮುಗಾರು, ಶಿವನಂದ ಮಂಗಲ್ಪಾಡಿ, ವಿಶ್ವನಾಥ್ ವಟಂಬೆಟ್ಟು, ರಾಮ ತಲಪಾಡಿ, ರಾಮ FJ, ಲಕ್ಷ್ಮಣ್ ಬತ್ತೇರಿ, ರಾಘವ BSNL, ಉದಯ ಬಿದ್ರಡ್ಕ, ಶ್ರೀಮತಿ ಸುಮಂಗಲ ಶಿವದಾಸ್, ದೇವಾನಂದ ಮಂಗಳೂರು, ರಾಮ ಕಿನ್ನಿಗೋಳಿ, BK ಕೃಷ್ಣ ಶಕ್ತಿನಗರ, ವಿಜಯ ಪಂಡಿತ್ ಮಂಗಲ್ಪಾಡಿ, ಅಶೋಕ್ ಕೊಡ್ಗಮುಗರು, ಬಾಲಕೃಷ್ಣ EN ಮಾತರಿಗಳ ವಿಜಯಪಾತ್ರರಿಗೆ ಧನ್ಯವಾದಗಳು ಸಮರ್ಪಿಸುವುದಿಲ್ಲ. ಅದೇ ರೀತಿ ಈ ಕಾರ್ಯಕ್ರಮದ ರದ್ದು ದಿನ ನಮಗೊಂದು ಶುಚಿರುಚಿಯಾಗಿನ ಅಡುಗೆ ಬಂದುಕೊಂಡ ಅಲ್ಲಿಗಳ ಧನ್ಯವಾದ ಸಮರ್ಪಿಸೋದಿಲ್ಲ. ಅದೇ ರೀತಿ ಈ ಕಾರ್ಯಕ್ರಮದ ಫೋಟೋಶೂಟ್ ಅವಳ ಅಂಚನೆ ವಿಡಿಯೋ ಬಂದಿದ್ದು ಕೆಲವು ವಿಶ್ವಾಸ್ ಮಂಗಲ್ಪಾಡಿ ಅಂಚನೆ ಶರತ್ ಮಕ್ಕಳಿಗಳ ಧನ್ಯವಾದ ಸಮರ್ಪಿಸಲಿಲ್ಲ. ಅವಂಚನೆ ಮಾಧ್ಯಮ ಮಿತ್ರರಿಗೆ ಆರೆಗಳ ಧನ್ಯವಾದ ಸಮರ್ಪಿಸಲಿಲ್ಲ. ಅಂಚನೆ ಈ ಚಿನ್ನ ಚಿಲ್ಮೆ ಕಾರ್ಯಕ್ರಮಕ್ಕೂ ಜೋಕ್ಯನ ಮಾತೆಲ್ಲ ಸಪೋರ್ಟ್ ಮಾಡಿದ ಕಲ್ಪೂರ್ ನಂಚಿನ ಮಾತ ಅಥವಾ ಪೇರೆಂಟ್ಸ್ ಅಕ್ಲೆಗಳ ಧನ್ಯವಾದ ಸಮರ್ಪಿಸಲು. ಈ ಕಾರ್ಯಕ್ರಮಕ್ಕೂ ತನ್ನು ಮನ ಧನ ಸಹಾಯ ಮಂತ್ರಿ ಹಂಚಿನ ಅಕ್ಲೆಗಳ ಮಾತೆರೆಗಳ ಧನ್ಯವಾದ ಮಾಡಲು. ಅದೇ ರೀತಿ ಈ ಕಾರ್ಯಕ್ರಮಕ್ಕೂ ಪ್ರತ್ಯಕ್ಷ ಅದು ಪರೋಕ್ಷವಾದ ಸಹಕಾರ ಹಂಚಿನ ಮಾತೆರೆಗಳ ಒಂದೇ ಪಾತ್ರ ಧನ್ಯವಾದ ಮಾಡಿದ್ದು ಧನ್ಯವಾದ ಕಾರ್ಯವನ್ನು ಕೇಳಿರೋದಿಲ್ಲ. ಗೌರವಿಸಲು ಪಂಡದು ಏನಂತ ಇನ್ನಿತ ಈ ಶಿಬಿರಕ್ಕೆ ಎಡ್ಡೆ ರೀತಿಯಲ್ಲಿ ನಮಗೆ ಅಡಿಗೆನ ಮಕ್ಕಳನ್ನ ಪಕ್ಕದ ಸ್ಮರಣಿಗೆ ಪಡೆಯೋದು ಮಾಡೋದು ಎರಡ ಭಿನ್ನಾಯ ಮತ್ತದಲ್ಲ. ರಟ್ಟು ದಿನದ ಅಡಿಗೆ ಮಾಡ್ತೀನಿ ನಾನು. ಅಂಚನೆ ಇನಿ ಬೈಯಗೆ ಬಾರಿ ಪೊರ್ನೊಡೆ ನಮ್ಗೆ ಬಾಯಿ ತಂಪು ಮಾಡ್ತಾರೆ. ಅಂಚಿನ ಐಸ್ ಕ್ರೀಮ್ ಕೊಡ್ತಿರ್ಲೇರೆ ನಮ್ಮ ಮಂಗಳೂರು ವಿಭಾಗದ ಬಾಕುಳ ಸಮಾಜದ ನೇತಾರ ಶ್ರೀ ಇಂದಿರಾ ನಾಗೇಶ್ ಬೆರೆಗೆ ಮಲ್ಲ ತಾತಿದ ಚಪ್ಪಾಲ ಕೊಡ್ತಾನೆ ಅವರಿಗೆ ಗೌರವಿಸಲು ಏನಲ್ಲ. ಚಿನ್ನರ ಚಿಲುಮೆ ರಂಗುರಂಗಿನ ಚಿತ್ತಾರ ಕಾರ್ಯಕ್ರಮದ ಮುಗಿಸದ ಲೇಸದ ಕಡೆ ಸುತ್ತುಡುವಲ್ಲ. ಈ ಕಾರ್ಯಕ್ರಮಗಳು ಪಾಲ್ಪಡೆಯನಿಂಚಿನ ವೇದಿಕೆಗಳು ಪಾಲ್ಪಡೆಯನಿಂಚಿನ ಗಣ್ಯಾತಿ ಗಣ್ಯರಿಗೆ ಕೃತಜ್ಞತೆಗಳು ಸಲ್ಲಿಸುವುದು ಅಧ್ಯಕ್ಷರ ಅನುಮತಿ ಮೇರೆಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವುದಿಲ್ಲ.